ಎಸ್ ಹರೇ ಕೃಷ್ಣ ಮಾತೆಗಳ ಸ್ವಾಗತ. ಭಕ್ತಿ ರಸಾಮೃತ ಸಿಂಧು ಕ್ಲಾಸಿಗೆ ಸ್ವಾಗತ. ಎಸ್ ಹರೇ ಕೃಷ್ಣ. ರಾಧ ಗೋವಿಂದ ವಂದನೆ ಸಲ್ಲಿಸ ಒಂದು ಎಸ್ ಯೂನಿಟ್ 4 ಫಸ್ಟ್ ದ ಕ್ಲಾಸ್ ನೆಕ್ಟರ್ ಆಫ್ ಡಿವೋಷನ್ ಭಕ್ತಿ ರಸಾಮ ಸಿಂಧು ನಿಜಾದ ಪ್ರಭುಪಾದಗೆ ವಂದನೆ ಸಲ್ಲಿಸ ಒಂದು ಪ್ರಭುಪಾದಡ ಕೃಪೆ ನಟ್ಟೊಂದು ಎಂಚಿನ ಕ್ಲಾಸ್ ಮಂತೊಂದುಲ್ಲೆ ಅವನಿಗೆ ಅರ್ಥ ಆವಾಡು ಅಂಚನೆ ಎಂಕ್ ಎಡ್ಡ ರೀತಿ ಕ್ಲಾಸ್ ಮನ್ಪೆರೆ ಪ್ರಭುಪಾದ ಎಂಕ್ ಇನ್ಸ್ಪಿರೇಷನ್ ಕೊರಟ್ ಬಂದು ಅನ್ನ ನಟ್ಟೊಂದುಲ್ಲೆ ಅಂಚಾದ ಇನ್ನಿತ ಕ್ಲಾಸ್ ಸ್ಟಾರ್ಟ್ ಮಂದೊಂದುಲ್ಲೆ. ಶ್ರೀಲ ಪ್ರಭುಪಾದ ಕಿ ಜೈ. ಭಕ್ತಿ ರಸಾಮೃತ ಸಿಂಧು ಭಕ್ತಿ ಯೋಗದ ಸಂಪೂರ್ಣ ವಿಜ್ಞಾನ. ಎಸ್ ಭಕ್ತಿ ರಸಾಮೃತ ಸಿಂಧು ಸ್ಟಾರ್ಟ್ ಮಾಡ್ಕೊಂಡು ತುಂಬು ಎಸ್ ಮಾತೆಲ್ಲ ನಿಕ್ಲ ವಿಡಿಯೋನ ಆನ್ ಮನ್ಪ್ಲೇ. ಎಸ್ ಭಕ್ತಿ ಶಾಸ್ತ್ರ ಕ್ಲಾಸ್ ವಿಡಿಯೋ ಆನ್ ಮನ್ಪಡು. ಮಾತಾಡ್ಲಿಕ್ಕೆ ಏನೊಂದು ಉಂಡತೆ ಅನ್ ಪನ್ಪಿನ ಓಕೆ. ಎಸ್ ಎಸ್ ಭಕ್ತಿ ರಸಾಮೃತ ಸಿಂಧು ಪ್ರಭುಪಾದ ಪನ್ಪಿನಿ ದಿಸ್ ಇಸ್ ದ ಲಾ ಬುಕ್ ಫಾರ್ ಇಸ್ಕಾನ್. ಲಾ ಬುಕ್ ಇಸ್ಕಾನ್ಗೆ ಒಂದು ಲಾ ಬುಕ್ ಇದೆ. ಈಸ್ ಹೋಲಿನೆಸ್ ಭಕ್ತಿ ಚಾರು ಮಹಾರಾಜ್ 6 ಡ್ಯೂಟಿ ಆಯ್ನಿ ಈ ಪುಸ್ತಕ ಓದು. ಈ ಪುಸ್ತಕ ಬರೆದೀನಿ ರೂಪ ಗೋಸ್ವಾಮಿ ಅಂಚ. ರೂಪ ಗೋಸ್ವಾಮಿ ಈ ಪುಸ್ತಕ ಬರೆದ ಜಗನ್ನಾಥ ಪುರಿಗೆ ಹೋಗ್ಬೇರೆ ಅವ್ಲ್ಬೋದು ಚೈತನ್ಯ ಮಹಾಪ್ರಭುನು ಭೇಟಿಯಾದ ಈ ಪುಸ್ತಕನ ಕೊರ್ಪೇರೆ ಅಪ್ಪಗ ಚೈತನ್ಯ ಮಹಾಪ್ರಭು ಬೆನಿ ಇನ್ನಿರ್ದು ಇಮ್ಮೆನ ಪುದರ್ ರಸ ಆಚಾರ್ಯ. From today, this person will be known as Rasa Acharya. Yerege Rupa Goswami. Bari खुशी आप पुस्तक दो चैतन्य महाप्रभु का हरिदास ठाकुर गोर पेर नित्यानंद प्रभु गोर पेर तू पेर अंचा उल चैतन्य महाप्रभु बिनी he understood my heart the प्रीति आप इन heart. He completely understood my heart. Here Rupa Goswami ಅಂಚದ ಭಾರಿ ಒಂದು ಇಂಪಾರ್ಟೆಂಟ್ ಪುಸ್ತಕ. ಅಂಡ್ ಈ ಪುಸ್ತಕದ ನಮ್ಮ ಫಸ್ಟ್ ದ ಪಾರ್ಟ್ ಮಾತ್ರ ಓದಾರೆ. 4 ಪಾರ್ಟ್ ಉಂಟು. ಇಟ್ ಫಸ್ಟ್ ದ ಪಾರ್ಟ್ ಮಾತ್ರ ಓದಾರೆ. ಓಕೆ ಇತ್ತೆ ನಿಕ್ಲ ಪ್ರಶ್ನೆ ದಾಯಗ್ ಫಸ್ಟ್ ದ ಪಾರ್ಟ್ ಮಾತ್ರ 14 ಚಾಪ್ಟರ್ ನಮ್ಮ ಕಲ್ಪೆರೆ ಬಾಕಿದೇನು ಕಲ್ಪೆರೆ ಇಜ್ ದಾಯಗ್ ಏರೆಗ್ಲ ಪನೋಲಿಯಾ. ಎಸ್ ಅನ್ಮ್ಯೂಟ್ ಬಂದಿದೆ. ಎಸ್ ಹರೇ ಕೃಷ್ಣ ಇರಲ್ಲ ಪನೋಲಿಯಾ ದಾಯಕ್ ಬೊಕ್ಕದ ಮೂಜಿ ಪಾಠ ಓದರೆ ಜನಕ್ ಹರೇ ಕೃಷ್ಣ. ನಮ ಅತ ಶುದ್ಧ ಭಕ್ತಿ ಜೀವನ ನಮ ಲೆವೆಲ್ ಡಿಜ್ಜ ಆ ಲೆವೆಲ್ ಡಿಜ್ಜ ಐಕ ನಂಗೆ ಓದರೆ ಜಾವ್ ಮೂಜಿ ಪಾಠ. ಓಕೆ ಬೇತೆ ತೆರೆಗ್ಲ ಪನೋಲಿಯಾ. ಎಸ್ ದಯಪನ್ನಗ ಫಸ್ಟ್ ದ ಪಾರ್ಟ್ ನಂಗೆ ಓದೋಲಿ ಆಂಡ ಸೆಕೆಂಡ್ ಪಾರ್ಟ್ ಥರ್ಡ್ ಪಾರ್ಟ್ ಫೋರ್ತ್ ಪಾರ್ಟ್ ಒಂದು ಮಸ್ತ್ ಅಡ್ವಾನ್ಸ್ಡ್ ಉಂಡು. ನಮ್ಮೈತೆ ಸಾಧನಾ ಭಕ್ತಿ ನಮ್ಮ ಸಾಧನ ಮತ್ತೊಂದಿಲ್ಲ ಸಾಧನ ಭಕ್ತಿ ಆಂಡ ರಾಗಾನುಗ ಭಕ್ತಿ ಉಂಟು. ಸ್ಪಾಂಟೇನಿಯಸ್ നമ്മുടെ ಸ್ಪಾಂಟೇನಿಯಸ್ ಲವ್ ಇಚ್ ಭಗವಂತನ ಮೇತ್ ಅಂಚದ ಅವು ಪ್ಲಾಟ್ಫಾರ್ಮ್ ಮಾತ ಅಕ್ಲೆ ಅಂಚದ ನಂಗೆ ಅವೇನು ಐತೆ ಭಕ್ತಿ ಶಾಸ್ತ್ರಿಗಳಾತೆ ಖಾಲಿ ಫಸ್ಟ್ 19 ಚಾಪ್ಟರ್ಸ್ ಮಾತ್ರ. ದಯವನ್ನ ನಮ್ಮ ತಪ್ಪು ಅರ್ಥ ಮಾಡ್ಬೋ. ಪ್ರಭುಪಾದ ಬಂದ್ಬಿನಿ ಇದು ಭಾಗವತಂಲ ಡೈರೆಕ್ಟ್ 10th ಕ್ಯಾಂಟೋ ಓದರಿಜ್. ಫಸ್ಟ್ ಕ್ಯಾಂಟೋ ಸೆಕೆಂಡ್ ಕ್ಯಾಂಟೋ ಥರ್ಡ್ ಕ್ಯಾಂಟೋ ಫೋರ್ತ್ ಕ್ಯಾಂಟೋ 5th 6th 7th 8th 9th ಬೊಕ್ಕ 10th
10th ಕ್ಯಾಂಟೋಡು ಭಗವಂತನ ರಾಸಲೀಲದ ಬಗ್ಗೆ ಮಾತಾಡೋಣ. ಅಂದ್ರೆ ಪ್ರಭುಪಾದ ಪಂಪಿನಿ ಎನಿಬಡಿ directly jumps into 10th canto, you will become mad. Mad but no mad. Actually, 10th canto odunaga, we should become mad for Krishna. And mad for Krishna undu mad, oh mad. ಇದಕ್ಕೆಲ್ಲ ಮರಲೆ ಆತ ಅಂಚ ದಪನ್ನಗ ಅವಿನ ಅರ್ಥ ಮನ್ಪೇರ ಆಪುಜಿನ ಅಂಚೆನೆ ಭಕ್ತಿರಸಾಮ ಸಿಂಧುಡ್ಲ ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್, ಫೋರ್ತ್ ಪಾರ್ಟ್ ಮಾತ ಮಸ್ತ್ ಅಡ್ವಾನ್ಸ್ಡ್ ಉಂಟು. ನಮ್ಮ ಈ ಪ್ಲಾಟ್ಫಾರ್ಮ್ ಆಪುಜಿ ನಮ್ಮ ಭಕ್ತಿಡ್ ಇಂಚನೆ ದುಂಪೋದು ಪೋದು 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 ಅಡ್ವಾನ್ಸ್ ಆಗ್ಬೇಕ ಬೊಕ್ಕ ನಮ್ಗೆ ಓದುನಾಗ ಅರ್ಥ ಇತ್ತೆ ನಮ್ಮ ಓದುನಲ್ಲ ನಮ್ಮ ಭೌತಿಕ ಕಲ್ಪನೆ ಕನ್ಪ ಅಂಚಾದ ನಂಗೆ ಓದರೆ ಆತ. ಎಸ್, ಹರೇ ಕೃಷ್ಣ. ಭಕ್ತಿಯೋಗ ಸಂಪೂರ್ಣ ವಿಜ್ಞಾನ ಭಕ್ತಿರಸಾಮ ಸಿಂಧು ಪಾಠ 1 ಅವಲೋಕನ. ಎಸ್, ಇತ್ತೆ ಇನ್ನು ಮಾತೆರ್ಲ ಮೂಲು ಪುನಕುಲು ಪೇರೆಂಟ್ಸ್ ಮಾತ್ರ ನಿಕುಲು ಹೆಚ್ಚಿಂದಗಳು ಮಾತ ಪೇರೆಂಟ್ಸ್. ಓಕೆ, ಇತ್ತೆ ನಿಕುಲ ಪ್ರಶ್ನೆ ಇತ್ತೆ ನಿಕುಲು ಯಾನ್ ಎನ್ನ ಮಗನ ಪ್ರೀತಿ ಮನ್ಪುವೆ, ಯಾನ್ ಎನ್ನ ಮಗಳೇನು ಪ್ರೀತಿ ಮನ್ಪುವೆ. ಪ್ರೀತಿ ಮನ್ಪುವೆ ಬಂಡವು ವಾ ರೀತಿ. ಎಸ್, ಏರೆಗಳ ಪನೋಲಿಯಾ ಇತ್ತೆ ನಿಕುಲು ಪನೋಲಿ ಎನ್ನ ಮಗನು ಮಸ್ತ್ ಪ್ರೀತಿ ಮಂತ ಒಂದಿಲ್ಲ, ಏನೆನ್ನ ಮಗಳೇನು ಮಸ್ತ್ ಪ್ರೀತಿ ಮಂತ ಒಂದಿಲ್ಲ, ಮೋಕ್ಯ ಮಂತ ಒಂದಿಲ್ಲ. ಓಕೆ, ಮೋಕ್ಯ ಮಂತೊಂದುಲ್ಲ ಅಂಡ ಅವು ವಾ ರೀತಿ ನಮ್ಮ ಅವು ಗೊತ್ತಾವಡು ವಾತ್ಸಲ್ಯ ಆತದ ವಾತ್ಸಲ್ಯ ಆಗ್ತದೆ ತುಲೆ ಇದು ಹಿರಿಯರ್ನ ಮಗಳೇನೆ ನಾನು ಪ್ರೀತಿ ಮಂತೊಂದುಲ್ಲ. ಓಕೆ, ಪ್ರೀತಿ ಮಂತೊಂದುಲ್ಲ ಬಂಡ ಎಂಚ ಸಾಮಾನ್ಯ ಪೂರೈಸುವ ಅಕ್ಲಿಗೆ ದಾದ ಹೊಡಿತ ಮಗೆ ಬಂಡ ಎಂಕ್ 5 ಲಕ್ಷದ ಬೈಕ್ ಬೋರ್ಡ್ ಕಂದುಕೂರೋಡಿಗೆ ಮಗೇದ ಬಂದ ಎಂಕ್ 10 ಲಕ್ಷದ ಕಾರ್ ಬೋರ್ಡು ಪಾಟ್ ಅಂದ್ ಬರೋಡು ಅಡೆಗೆ. ಇದು ಮಗಲ್ ಬಂದ ಎಂಕ್ MBBS ಸೀಟ್ ಬೋರ್ಡು 8 ಲಕ್ಷ ಕೊಡ್ತು ಇದು ಮನ್ಪುಡ ಲೋನ್ ಮಂತ ಕಟ್ಟೋಡು ಅಂಚಾದ ಇತ್ತ ಪ್ರೀತಿ ಮಂತೊಂದು ಬಂದಾಗ ಪ್ರಭುಪಾದ ಬಂದ್ಬಿನಿ ಅಕ್ಲಿಗೆ ದಾದ ಬೋಡವೇನು ಕೊರೋಡಿಗೆ. ಅಂಚೆನೆ ಭಕ್ತಿ ಒಂದು ಭಕ್ತರ ಸಂಸ್ಥೆ ಪ್ರಭುಪಾದ ಬಂದ್ಬೇರೆ ಅಂಚಾದ ಹೆಚ್ಚಿನ ಬಂದ್ರೆ ಎಂಡಲ ಮಸ್ತ್ ಭಕ್ತಿ ಉಂಡು, ಎಂಡಲ ಸುಮಾರು ಭಕ್ತಿ ಉಂಡು. 2 ಗಂಟಲ್ ಬಂದ್ಬಿನ ಆತೆ ಯಾನ್ಲ ಪುಟ್ಟಿನೇರ್ ನಿಂಚಿ ದೇವರೇ ಕೈ ಮುಗುವೆ ದೀಪ ದೀಪ ಮಸ್ತ್ ಭಕ್ತಿ ಉಂಟು. ಪ್ರಭುಪಾದ ಬಂದ್ಬಿನ ಭಕ್ತಿ ಇತ್ತು ನಾ ಇಮಿಡಿಯೇಟ್ ಸೇವೆ ಮಾಡ್ಕೊಡಿಗೆ, ಸೇವೆ ಮಾಡ್ಕೊಡು ಅಂಚಾದ ಭಕ್ತಿ ಬಂಡ ಭಕ್ತಿ ಸೇವೆ. ಕೆಲವರು ಹೆಚ್ಚಿನಾಗ್ಲು ಅಂದ್ಬಿನ್ ಯಾನ ಭಕ್ತಿ ಇನ್ ಖಾಲಿ ಮೂಲುಂಡು ಅವಲಿತ್ತು ನಾಯಿಸ್ ಅವಲಿತ್ತು ದೇರೆಗ ಅವಲಿತ್ತು ಖಾಲಿ ಮೂಲ ಇತ್ತು ನಾವು ಅವಲೆ ಒಪ್ಪುಂಡು ತೊಜಬೋಡ್ಗೆ. ಅಂಚೆನೆ ಇದು ನನ್ನ ಮಗಳೇನು ಪ್ರೀತಿ ಮಂದೊಂದುಲ್ಲ ಮಗನ ಪ್ರೀತಿ ಮಂದೊಂದುಲ್ಲ ಬಂಡ ಅಕ್ಲ ದಾದ ನೆಸೆಸಿಟಿ ಉಂಡು ಅವೇನಮ್ಮ ಕೊರೋಡು ಕೊರೋಡು. ಎಸ್ ಅರ್ಥ ಅಣ್ಣ ಮಾತಾಡ್ಲ ಭಕ್ತಿ ಸೇವೆದ ಅರ್ಥ. ಎಸ್, ಹರೇ ಕೃಷ್ಣ. ಗೊತ್ತಣ್ಣ ಮಾತಾಡ್ಲ ದಯಪಂಡ ಪ್ರಭುಪಾದರು ತುಂಬ ಮಸ್ತು ಜನ ಭಕ್ತಿ 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 ಆಣ ಪ್ರಭುಪಾದ ಭಕ್ತಿ ಸೇವೆ ಸೇವೆ ಮಣ್ಣಗ ಡಿವೋಷನಲ್ ಸರ್ವಿಸ್ ಖಾಲಿ ಡಿವೋಷನ್ ಇತ್ತು ನಾಯ್ ಸರ್ವಿಸ್ ಯು ಶುಡ್ ಸೋ ಏರೇನ್ ಸೇವೆ ಮಾಡ್ಬಿಡು ಕೃಷ್ಣನ್. ಓಕೆ, ಇತ್ತ ಭಕ್ತಿ ಬಣ್ಣ ಭಕ್ತಿ ಸೇವೆ ರಸ. ಈ ಭಕ್ತಿ ಸೇವೆ ಮಂತದ ಆಕ್ಚುಲ್ ನೆಟ್ ಒಂಜಿ ರಸ ಉಂಟು ತುಲೆ. ಇತ್ತ ಓಕೆ, ನಮ್ಮ ಇತ್ತ ಕೆಲಸಕ್ಕೆ ಬೋಪ, ನಮ್ಮ ಊರ್ಲ ಕಂಪನಿ ಕೆಲಸಕ್ಕೆ ಬೋಪ ಅವಳು ರಸ ಉಂಡ. ಎಸ್, ಅವಳು ದಾದ ಉಂಡು. ಎಸ್, ಏರಿಯಾ ಪನೋಲಿ ನಮ್ಮ ಜಾಬ್ ಬೋಪ ಅವಳು ರಸ ಉಂಡ ಅವಳು ಫ್ರೆಶ್ ಬೊಕ ದಾದ ಉಂಡ ಅವಳು ದಾದ
ಅವ್ಳು ಡಿಪ್ರೆಷನ್ ಬೊಕ್ಕ ಪ್ರೆಷರ್ ಪ್ರಭುಜಿ. ಅವು ಆಗ್ತದೆ ನಮ್ಮ ದಾಯಿ ಕಂಟಿನ್ಯೂಸ್ ಆದ ಕೆಲವರು ಯಾನ್ 30 ವರ್ಷ ಬೆನ್ನಿಯ 25 ವರ್ಷ ದೊಡ್ಡ ಬೆನ್ನಿಯ ದೊಡ್ಡ ದೊಡ್ಡ ಬೆಟ್ರ ಆ ದೊಡ್ಡ ದುಡ್ಡು ದುಡ್ಡು ದುಡ್ಡುಂಡು. ದೊಡ್ಡಪ್ಪ ದೊಡ್ಡಪ್ಪ ಇತ್ತ ಎಲ್ಲ ದುಡ್ಡು ಗೊರ್ಪಿನ ಮುಂತಾಯಡ ನಮ್ಮ ಕೆಲಸಕ್ಕೆ ಪೋಪನ ನಿಕಲ ಪ್ರಶ್ನೆಗೆ ಏನು ಇತ್ತ ಎಲ್ಲ ಇನ್ನು ತಾರೀಕು 15 ತಾರೀಕು ಇತ್ತ ಈ ತಿಂಗಳ ಸ್ಯಾಲ್ರಿ ಬೈಜ್ ಇತ್ತ ಎಲ್ಲ 18 ತಾರೀಕಿಗೆ ಒಂದು ಲೆಟರ್ ಬರ್ಬೋದು ನಿಕ್ಲೆಗೆ ದುಡ್ಡು ಇಜ್ಜಿ ಪೋಯ್ ತಿಂಗಳದ ನಿಕ್ಕುಲು ಬೊಕ್ಕ ಬೇಲೆಗೆ ಪೋಪಾರ ಜಿ ಪ್ರಭು ಇಜ್ಜಿ ಪ್ರಭುಜಿ. ಅಂಚಾದ ಐಟ್ ರಸ ಇಜ್ಜಿ ಇದು ಹೆಂಗದಲ್ಲ ನಾವು ಕಾಸಿ ಕುಜಿ ನಮ್ಮ ಭಗವಂತ ಸೇವೆ ಮಾಡ್ಬೋದು ಇತ್ತ ಎಲ್ಲ ನಿಕ್ಯಾನು ಪ್ರೆಸಿಡೆಂಟ್ ಮಂಪೇರ್ ನಿಕ್ ಪನಿಷ್ಮೆಂಟ್ ನಿಕ್ಯಾನ್ ಓಣಸ್ ಬಾಡುಜಿ ರಡ್ಡು ದೇರ ನಿಕ್ ಓಣಸ್ ಇಜ್ಜಿ ಯಾನ್ ಸೇವೆ ಮನ್ಪೇನ ಉಂತಾವೇನ ಎಸ್ ಮಲ್ಪುವರ ಪ್ರಭುಜಿ. ಯಾನ್ ಮನ್ಪೇಡ ದಾಯಗ್ ಮನ್ಪೇ ಭಗವಂತನ ಭಗವಂತನ ಭಕ್ತಿ ಒಂದೇ ರಿಲೇಟ್ ಮನ್ಪಲೆ ಮೂಲ ತೋಜುನತ ರಸ 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 ಭಕ್ತಿ ರಸ ಉಂಡು ರಸ ಉಂಡು ರಸ ಭಗವಂತನ ಸೇವೆ ಇತ್ತ ಹೆಂಚಿನ ಮನ್ನಾಗ ಇತ್ತ ಯಾನ್ ಕೋಡೆ ಭಗವದ್ಗೀತೆ ಓದಿಯ ಯಾನ್ 2007 ಫಸ್ಟ್ ಭಗವದ್ಗೀತೆ ಓದಿ ಪ್ರಭುಪಾದನ ಪುಸ್ತಕ ಐದು ಬೊಕ್ಕ ಓದೊಂದಿತ್ತ ಇತ್ತೆಲ್ಲ ಓದೊಂದು ಇಲ್ಲ ಆಂಡ ಅವೈತೇನ ಕಾಲೇಜ್ದ 2007 ಕಾಲೇಜ್ ಮುಗಿದಂಡು ಅವು ಪುಸ್ತಕ ಎತ್ತಿ ಕಂದುಕೋರ್ನ ಹಿಂಗೆ ಓದೆ ರೈಟ್ ಮನಸ್ಸಿಜ್ ಅಣ್ಣ ಒಂದೇನು ಓದೋದಿಲ್ಲ ಅಪ್ಪಗೆಲ್ಲ ಓದೋದೇ ಇತ್ತಲ್ಲ ನಾನು ಓದುವೆ ದಾಯಗ್ ಎಸ್ ದ ಏರ್ ಬಂದ್ಬಾರ್ದು ಅವು ದಾಯಡ್ ಅಂಚ ರಸ ಉಂಡಾಯ್ತು ರಸ ಉಂಟಾಯ್ತು ರಸ ಅಂಚ ಸ್ಪಿರಿಚುವಲ್ ಅಂಚ ಸ್ಪಿರಿಚುವಲ್ ಬಂದಾಗಿರೇಗ ಇತ್ತೆ ಭಗವದ್ ಓದು ನಂಗೆ ಪೊಸದ್ ಭಗವಂತ ನಂಗೆ ತೆರಿಪಾವೆ ಹೊಸ ರಿಯಲೈಸೇಷನ್ ಅಂಚಾದ ಭಕ್ತಿ ನೀರೆಗ್ ಭಕ್ತಿ ಸೇವೆ ಮಾಡ್ತೋದು ಇತ್ತಿಲ್ಲಕನೆ ಇರಿಗೆ ಕಾನ್ಸ್ಟೆಂಟ್ ಆದ ಇದು ಮನ್ಪು ನೆಂಚಿನ ಕಾಣೆಲಕ್ಕೂನು ಮಂಗಲಾರತಿ ಜಪ ದರ್ಶನಾರತಿ ಗುರು ಪೂಜಾ ಭಾಗವತಂ ಕ್ಲಾಸ್ ಬೊಕ್ಕ ಪ್ರಸಾದ ತಿಂಪಿನಿ ಬೊಕ್ಕ ಹೆಂಗ್ ಪಿದೆ ಪೋಪಿನ್ ಜನಕ್ಕೆ ಮೀಟಾರೆ ಪಿದ ಬತ್ತದ ಯೂಶುವಲಿ ಮೀದ್ ಪಿರೊಂಚೂರು ಓದುನು ಬೊಕ್ಕ ಜೆಪ್ಪುನು ಪಿರ ಕಾಣಲಕ್ಕೂನು ಸೇಮ್ ಆಕ್ಟಿವಿಟಿ ಆಂಡ ಈ ಸೇಮ್ ಆಕ್ಟಿವಿಟಿ ಮನ್ಪೇರೆ ನಂಗೆ ಇನ್ಸ್ಪಿರೇಷನ್ ಎಂಚಿನ ನೆಟ್ ರಸ ಉಂಡು ಟೇಸ್ಟ್ ಉಂಡು ಓರನ ಮೈಯೊಂದೇನು ಟೇಸ್ಟ್ ಬಂತು ನಂಗೆ ಬಿಡ್ರೆ ಆವಿಷ್ ಒಂದು ಟ್ರಾನ್ಸ್ಡೆಂಟಲ್ ಒಂದು ನಿಜವಾಯಿನ ಟೇಸ್ಟ್ ನಮ್ಮ ಭೌತಿಕ ಹೆಂಚಿನ ಟೇಸ್ಟ್ ಬಂತೊಂದಿಲ್ಲ ಅವು ಟ್ರಾನ್ಸ್ಡೆಂಟಲ್ ಅತ್ತವು ಅವು ಭೌತಿಕ ಆಂಡ ಆ ಭೌತಿಕ ನಮ್ಮ ನಾಯಿ ಎಂಚ ನಾಲೈನ್ ಪಿದೇವಾಡ ದೊಲ್ಲೆ ಕಾರಣ ಅಂಚ ನಮ್ಮ ಮಂತೊಂದಿಲ್ಲ ಭೌತಿಕ ಆಕ್ಚುಲಿ ಈ ಆಧ್ಯಾತ್ಮಿಕ ಒಂದು ರಸಕ್ಕೆ ನಮ್ಮ ನಾಲೈನ್ ಪಿದೇಬಾರು ಎಂಜಾಯ್ ಮನ್ಕೊಡಿಗೆ ಆಂಡ ನಂಗೆ ಟೇಸ್ಟ್ ಇಕ್ಕೊಡು ಬಗದಾದ ನೆಕ್ಸ್ಟ್ ಅಮೃತ ಆಕ್ಚುಲಿ ಭಕ್ತಿ ನಮ್ಮದಾದ ಸೇವೆ ಮಂತೊಂದಿಲ್ಲ ಹೊರ ನನ್ನ ಕೈದ ಟೇಸ್ಟ್ ಇಕ್ಕಂಡ ಇಟ್ ಈಸ್ ಲೈಕ್ ಅಮೃತ ಒಂದು ಬಗ್ಗೆ ಹೆಂಚಿನ ಮನ್ನಾಗ ಶಾಶ್ವತ ಬಂಡ ಹೆಂಚ ಇತ್ತೆ ನಮ್ಮ ಟೇಸ್ಟ್ ಮಂತೊಂದಿಲ್ಲ ನೆಕ್ಸ್ಟ್ ನಮ್ ಕಂಪ್ಲೀಟ್ ಆಂಡ ಭಗವಂತನ ಧಾಮಗ್ ಗೋಪ ಅವಳ ಟೇಸ್ಟ್ ಮಂಬರ ತಿಕ್ಕೊಂಡು ಬೊಕ್ಕ ಒಂಜು ವೇಳೆ ನಮ್ ಕಂಪ್ಲೀಟ್ ಮಂತ್ ಜೇಡ ನೆಕ್ಸ್ಟ್ ಲೈಫ್ ಇರ್ದು ದ ಡೇ 1 ಇರ್ದು ನಮ್ಮ ಒಂದು ಅಮೃತನ ಟೇಸ್ಟ್ ಮಂಪ ಸಿಂಧು ಬಂಡ ಸಾಗರ ಆಲ್ ಲಿಮಿಟೆಡ್ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಸುರಭಿ ಕುಂಜೇಟ್ ಮಾರ್ಕೆಟ್ ಪ್ಲೇಸ್ ಓಪನ್ ಬಂದೆ ಸುರಭಿ ಕುಂಜೇತೆ ನಾಮೇರಾಟೆ ಕುಲೆಚೆ ಕುದುನಿತಾಯ್ ಬೋರೋ ಸುಕೇರ್ಕಾ ಬೋರ್ಗಾಯ್
श्रद्धा मूले शुद्ध नाम हते थे भिखाय एक श्रद्धा उंडु श्रद्धा मूले शुद्ध नाम पन्नगी हरे कृष्ण मंत्र हते थे भिखाय सेल मंतुंदुल्ले अंच चैतन्य महाप्रभु is having so much mangoes, seedless, skinless mangoes, unlimited mangoes, and he wants to give freely. Ari maatagla korodavenu. Customer is there. Unde endetonde customer is there. Anchadu unlimited undu. Sindhu Banda Sagara. Material things unlimited atte. Idenchana bannaga government itte. Water scarcity, ನೀರಿಜ್ಜಿ, electricity scarcity, food scarcity. ಒಂದು ಸರಕಾರ ಮೆಟೀರಿಯಲ್ ಲಂಚನೆ ಮಾತ ಸ್ಕ್ಯಾರ್ಸಿಟಿ, ಸ್ಪಿರಿಚುವಲ್ ಲಂಚತ್ ಅನ್ಲಿಮಿಟೆಡ್ ಏತು ಕೂಡ ಆತುಂಡಾಂಡ ಕಸ್ಟಮರ್ ಇಜ್ಜೇರ್ ದೆತ್ತುಂಡ್ರೆ ಕಸ್ಟಮರ್ ಇಜ್ಜೇರ್. ಚೈತನ್ಯ ಪ್ರಭುಪಾದ ಬಂದಿನಿ, ಚೈತನ್ಯ ಮಹಾಪ್ರಭು ಇಸ್ ರೆಡಿ ಟು ಗಿವ್. He is ready to give, but there are no persons. Janakul ready is Nama ready is Ancha Dora Namkaneta, Ruchi Patunda, Budrab, Jitantu Lenikulo, last Echindakulu Muji or so, then Mujar or so in Mantunular. Niklenet taste Undaija, Onimsha, yes, taste Undaija. ಉಂಡು ಪ್ರಭು. Itenicle Unden Budrapunda. ನೆಂಚಿನ ಬಂದಾಗ ನನ್ನ ಈ ಲೈಫ್ ಕಂಪ್ಲೀಟ್ ಮಂತಂದ ನಂಗೆ ನಮ್ಮ ಸಯ್ಯರಾನಾಗ ವೈಕುಂಠದ ವಿಮಾನ ಬರ್ಕೊಂಡು ವಿಮಾನ ನಮ್ಮ ಬೋಪಿನಿ ಕಂಪ್ಲೀಟ್ ಮಂತ್ ಇರಲ್ಲ. ನೆಕ್ಸ್ಟ್ ಲೈಫ್ ಇರ್ದು ಡೇ 1 ನಂಗೆ ಡೇ 1 ಪುಟ್ಟನಾಗನೇ ಅಪ್ಪ ಅಮ್ಮ ಚಿಲಕಬಾರದು. ಫುಲ್ ಎನ್ವೈರನ್ಮೆಂಟ್ ಇಂಚಿನ ಮನ ಭಕ್ತಿದ ಎನ್ವೈರನ್ಮೆಂಟ್ ಟೆನ್ಷನ್ ಇಜ್ಜಿ ಭೂತ ಅವು ಮೀನ್ ಮಾಸ ಟೆನ್ಷನ್ ಇಜ್ಜಿ ಟೆನ್ಷನ್ ಮನ್ಪೋಜಿ ನೀ ಡೇ 1 ಅಂಚಾದ ಇದ ನಾವು ಬಾಕಿದಾಗ ಬಿಡ್ಚಿ ನಮ್ಮನೆ ನಮ್ಮ ಲೈಫ್ ಇಡ್ತೂನಾಗ ಏತ್ ಚೇಂಜಸ್ ಆತಂಡ. ಚೇಂಜಸ್ ಆಯ ಬಂದಾಗ ಆಕ್ಚುಲಿ ಒಂದು ನಿಜವಾಯಿನ ಟ್ರಾನ್ಸ್ಪರೆಂಟ್ ಎಂಚ ಬಂದಾಗಿತ್ತೆ ಅದೇನಿಕ್ಲೆ ಒಂಜಲ್ಲಿ ಎಡ್ ಎಕ್ಸಾಂಪಲ್ ಬಂತು ಇತ್ತೆ ಸೌದಿದ ಕಿಂಗ್ ದುಬೈದ ಕಿಂಗ್ ಇತ್ತೆ ದುಬೈದ ಕಿಂಗ್ ಎಂಚ ಬಂದಾಗ ಒಂಚೂರು ಇನಿ ಸಮಯ ಪೋ ಅವೇ ದಪಡ್ ನೆಟ್ ಮಸ್ತ್ ಪಾತ್ರೆ ಉಂಡು ಎಕ್ಸಾಂಪಲ್ ಕುರ್ತು ಪಾತೇವೆ ಅಂಚ ಇದು ದುಬೈದ ಕಿಂಗ್ ಇಂಚ ಮನ ఆయన ಇಲ್ಲಾಡು 205 ಬೇಲ್ದ ಕುಳುಲೆ ಇಂಚ ಕುಲ್ದು ಇಡೆ ಇಂಚ ಇಂಚ ಮಸಾಜ್ ಮನ್ಪೆರೆ ಜನ ಬೊಕ ಸಾಕ್ಸ್ ದೆಪ್ಪೆರೆ ಜನ ಶೂ ದೆಪ್ಪೆರೆ ಜನ ಬೊಕ ಆಯನ ಅವನೇನದ ಅನ್ಪಿನಿ ತರಿಕ್ ಬಾರ್ದಿ ನಾವೇನ್ ದೆಪ್ಪೆರೆ ಜನ ಬೊಕ ಅಂಗಿಲಂಚೆನ್ ದೆಪ್ಪೆರೆ ಜನ ಬೊಕ ತಿಂಡಿ ಮಾತ ಅಡೆಗೆ ಬರ್ಕೊಂಡು ಕುಲ್ದಿನ ಅಡೆಗೆ ಕೈ ದೆಕ್ಕೆರೆ ಒಂಜಿ ಜನ ನೀರು ಪತ್ತೊಂದು ಇಂಚ ಮಾತೊಂಡು ಮಸ್ತ್ ಬೇಲೆದಪ್ಪು ಕಾಸುಂಡು ಬೋಡಿತನ ಬೊಕ ಬ್ಲೇಡ್ಲ ಬಂಗಾರದ ಬಟ್ಟಲ್ ಇಂಚ ಮಾತ ವಿಷಯ ಬೊಕ ಇಲ್ಲ ಇಂಚ ಬಂದಾಗ 7 ಸ್ಟಾರ್ ಹೋಟೆಲ್ ದಲಕ 7 ಸ್ಟಾರ್ ಹೋಟೆಲ್ ಹೆಚ್ಚಿನದಗಳು ಬಾಂಬೆ ದಪ್ಪು ನಿಂಗೆ ಗೊತ್ತು 7 ಸ್ಟಾರ್ ಹೋಟೆಲ್ ಹೆಚ್ಚಿನ ಇತ್ತ ನಿಕುಲು ಆ ಕಿಂಗ್ ಅನ್ನು ನಿಕ್ಲ ಇಲ್ಲಾಗ್ಲೇತದ ನಿಕುಲಾಯಗ ಗಂಜಿ ಚಟ್ನಿ ಕೊರ್ಪಾರ ಆಯ್ ತಿನ್ರಿ ರೆಡಿ ಇಲ್ಲೇನಾ ತಾಯಿಗ್ ರೆಡಿ ಇಜ್ಜೆ ಬಾಯಿದ ರುಚಿ ಬಾಯದ ರುಚಿ ಓಕೆ ಆ ಗಂಜಿ ಚಟ್ನಿ ಕೊಡ್ಸಿ ಇತ್ತ ನಿಕುಲ ಆಗ್ಲೇ ತೊಂಬತ್ತು ಒಂಜಿ ಗೂಡ್ ಅಂಗಡಿ ಇಡು ದಾದ ಕೊರ್ಪಾರ ಆಯ್ ತಿನ್ರಿ ರೆಡಿ ಇಲ್ಲೇನಾ ಇಜ್ಜಿ ಹೈಯರ್ ಟೇಸ್ಟ್ ఆయన లెవెల్ ಓಕೆ ಉನೇನ್ ದಾಯ ಬಂಡೆ ಬನ್ನಗ ಕೃಷ್ಣ ಕಾನ್ಶಿಯಸ್ನೆಸ್ ಈಸ್ ಎ ಹೈಯರ್ ಟೇಸ್ಟ್ ಒಂದು ಹೈಯರ್ ಅಂಚಾದ ಬಾಕಿದ ಮತ ಲೋವರ್ ಅಂಚಾದ ನಂಗೆ ಹೊರ ನೆತ್ತ
ಟೇಸ್ಟ್ ಬತ್ತಂಡ ನಂಗೆ ಗೊತ್ತು ನನ್ನ ಭಾಗದ ಮೊದಲು ಓವರ್ ಮೊದಲು ನಂಗೆ ಈ ಮೆಂಚಿನ ಮಾರೆ ಭೌತಿಕಡುಲ್ಲೆ ಮಾರೆ ನೆಕ್ಸ್ಟ್ ಲೈಫ್ ಉಮ್ಮಿಲಾಪೆ ನಮ್ಮ ಮನಸ್ಸಲ್ಲಿ ಬರ್ಪು ನಂಗೆ ಪಿರೋರಿ ಅಂತೂದು ಮೆಂಚಿನ ಮಾರೆ ಈ ನಮ್ಮನೆ ಮಂತಲ್ಲ ನೆಕ್ಸ್ಟ್ ಲೈಫ್ ಕೆಲೆಂಜಿ ಆಪೆ ಉಮ್ಮಿಲಾಪೆ ಎಕ್ಕಲಾಪೆ ಇಂಚ ಬರ್ಪುಜೆ ನಂಗೆ ಥಾಟ್ಸ್ ಭೌತಿಕದಕ್ಲೆಂತೂನಾಗ ಭೌತಿಕ ವಸ್ತುಗ ಅಕುಲು ಪಿರೋಪೋನ ನಂಗೆ ಆಪುಜ ಅಂಚ ಬರ್ಪುಜ ಬರ್ಪುಡ್ ಪ್ರಭುಜಿ ಹಾ ದಯಪನ್ನಾಗ ಈ ಕೃಷ್ಣ ಪ್ರಜ್ಞೆ ಪನ್ಪಿನ ಹೈಯರ್ ಅಂಚ ಈ ಹೈಯರ್ ಟೇಸ್ಟ್ ಓರ ನಂಗೆ ಪತ್ತುಂಡ ಅವು ಅಲ್ಟಿಮೇಟ್ ಅಂಚ ನೆಟ್ ನಂಗೆ ಲಾಸ್ ಆಂಡಲ ತೊಂದರೆಜಿಗೆ ಎಂಜ ಬನ್ನಾಗ ಅಪಿಚೇಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತ ಸಹ ಪನ್ನಗ ಅಪಿಚೇಸು ದುರಾಚಾರೋ ಆಯೆ ಭಕ್ತಿಗೆ ಬೈದೆ ಭಕ್ತಿ ಬತ್ತ ಬೊಕ್ಕ ಆಯ ದುಂಬು ಎಂಚಿನನೆ ಥರ್ಡ್ ಕ್ಲಾಸ್ ಮಂತ ಇತ್ತನಲ್ಲ ఆయన ಸಾಧು ಪನೋಡಿಗೆ ದುಂಬು ಭಕ್ತಿ ಬರೋಡು ದುಂಬು ಎಂಚಿನ ಬೊರ್ಚ ದಿನ ಮಂತೊಂದುಲ್ಲೆ ఆయన ಸಾಧು ಪನೋಡಿಗೆ ದಾಯಗ ಕ್ಷಿಪ್ರಂ ಭವತಿ ಧರ್ಮಾತ್ಮ ಸತ್ವ ಶಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನಿ ನಮೇ ಭಕ್ತ ಪನ್ನಗ ಕ್ಷಿಪ್ರಂ ಭವತಿ ಧರ್ಮಾತ್ಮ ವೆರಿ ಸೂನ್ ಯು ವಿಲ್ ಬಿಕಮ್ ಧರ್ಮಾತ್ಮ ಅಂಚಾದ ಫಾಲ್ ಡೌನ್ ಆಂಡಲ ತೊಂದರೆ ದಯಪನ್ನಾಗ ಓಲ್ ನಮ್ಮ ಸ್ಟಾಪ್ ಆದ ನೆಕ್ಸ್ಟ್ ಲೈಫ್ ದಾಲ್ ಪಡ್ತಿಕೊಂಡು ಅಂಚಾದ ಭಕ್ತಿಡ್ ದಾಲ ಲಾಸಿಜ್ ಎಸ್ ಹರೇ ಕೃಷ್ಣ ಓಕೆ ಎಸ್ ಹ್ಯಾಂಡ್ ರೇಸ್ಮನ್ ಪ್ಲೇ ಓದು ನಕುಲು ಎಸ್ ಅನಿತಾ ಎಸ್ ಶೆಟ್ಟಿ ಓದ್ಲೆ ಹರೇ ಕೃಷ್ಣ ಪ್ರಭುಜಿ. ಭಕ್ತಿ ರಸಾಮೃತ ಸಿಂಧು ಇದು ಸಂಸ್ಕೃತ ಪದ. ನಾವು ಅದನ್ನು ಸಂಕ್ಷಿಪ್ತವಾಗಿ ನೆಕ್ಟರ್ ಆಫ್ ಡಿವೋಷನ್ ಎಂದು ಅನುವಾದಿಸುತ್ತೇವೆ. ರೂಪ ಗೋಸ್ವಾಮಿಯವರ ಉದ್ದೇಶವು ಭಕ್ತಿ ರಸದ ಸಾಗರವನ್ನು ಪ್ರಸ್ತುತಪಡಿಸುವುದಾಗಿದೆ. ಎಂದರೆ ಮಧುರವಾದ ರಸ ಇದು ಒಂದು ಸಾಗರದಂತೆ ಇದೆ. ಈ ಸಾಗರಕ್ಕೆ ಮಿತಿ ಇದೆ, ಆದರೆ ಈ ಸಾಗರಕ್ಕೆ ಮಿತಿ ಇಲ್ಲ. ಹರೇ ಹರೇ ಕೃಷ್ಣ ಹರೇ ಕೃಷ್ಣ. ಮಿತಿ ಇಜ್ಜಿಗೆ ಅದುಲೆ ಪನ್ನಗ ಅನ್ಲಿಮಿಟೆಡ್ ಕಸ್ಟಮರ್ ಕಮ್ಮಿ ಉಳ್ಳೆ ಪ್ರಾಡಕ್ಟ್ ಜಾಸ್ತಿ ಉಂಟು ಎಸ್ ನೆಕ್ಟರ್ ಆಫ್ ಡಿವೋಷನ್ ಬಂದಾಗ ಭಕ್ತರ ಸಂಬಂಧದಿಂದ ಇಂಗ್ಲಿಷ್ ಒಂದು ಮೀನಿಂಗ್ ಭಕ್ತರ ಸಾಗರ ಅಂದರೆ ಮಧುರವಾದ ರಸ. ಅನ್ಲಿಮಿಟೆಡ್ ಉಂಟು, ಮಿತಿ ಏಜ್. ಎಸ್ ನೆಕ್ಸ್ಟ್ ಅನಿತಾ ಅಂಡ್ ಸ್ವಾತಿ ಜೆ ಶೆಟ್ಟಿ. ಎಸ್ ಓದಲೆ. ಹರೇ ಕೃಷ್ಣ ಪ್ರಭುಜಿ. ಭಕ್ತಿ ರಸಾಮೃತ ಸಿಂಧು. ಚೈತನ್ಯ ಮಹಾಪ್ರಭುಗಳು ಭಕ್ತಿಯನ್ನು ಮಹಾಸಾಗರಕ್ಕೆ ಹೋಲಿಸಿದ್ದಾರೆ. ಅವರು ರೂಪ ಗೋಸ್ವಾಮಿಯವರಲ್ಲಿ ಇದು ಒಂದು ಸಾಗರದಂತೆ ಎಂದು ಹೇಳಿದರು. ಆದ್ದರಿಂದ ನಾನು ಅದರ ಒಂದು ಹನಿಯನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಅದರ ರುಚಿಯನ್ನು ನೀವು ಸವಿಯುತ್ತೀರಿ. ಆಗ ಸಾಗರ ಯಾವುದೆಂದು ನಿಮಗೆ ಅರ್ಥವಾಗುತ್ತದೆ. ಚೈತನ್ಯ ಮಹಾಪ್ರಭುಗಳು ಭಕ್ತಿ ರಸಾಮೃತ ಸಿಂಧುವಿನ ಒಂದು ಸಣ್ಣ ಭಾಗವನ್ನು ವಿವರಿಸಿದ್ದಾರೆ. ಭಕ್ತಿ ಸೇವೆ ರಸವಿದೆ, ರುಚಿ ಇದೆ ಮತ್ತು ರುಚಿ ಅಮೃತದಂತಿದೆ ಮತ್ತು ಶಾಶ್ವತವಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಓಕೆ ದಾದಾ ಬಾನೊಂದು ಚೈತನ್ಯ ಮಹಾಪ್ರಭು ಭಕ್ತಿನ ಮಹಾಸಾಗರ ಹೋಲನೆ ಮಂದಿರ ಅಂಚಾದ ಭಕ್ತಿರ ಸಾಗರದ ಲಕ್ಕಗೆ ನಾನು ಅದರ ಒಂದು ಹನಿಯನ್ನು ತೆಗೆದುಕೊಳ್ಳುತ್ತೇನೆ. ಒಂಜಿ ಹನಿ ನಮ್ಮದೆ ತೊಂಡಲ್ಲ ನಮ್ಮ ಲೈಫ್ ಪಾಸ್ ಎಂಚ ಬನ್ನಗ ಇತ್ತ ಎಲ್ಲಿ ಜೋಕ್ಲೇಗ್ ಪೋಲಿಯೋ ಕೊಡ್ಬೇರು ಒಂಜಿ ಡ್ರಾಪ್ ಅಂಚನೆ ನಂಕಿ ಭಕ್ತಿ ರಸದ ಒಂಜಿ ಡ್ರಾಪ್ ತಿಕ್ಕಂಡ ನಮ್ಮ ಜೀವನ ಸಾರ್ಥಕ. ಅದು ಅಪಗ ನಮ್ಗೆ ಗೊತ್ತಾವು ಇಂಚಿನ ಒಂದು ಸಾಗರ ಇಂಚಿನ ಇತ್ತ ಆಕ್ಚುಲಿ ನಂಗೆ ಎಂತ ನಿಜವಾಯಿನ ಟೇಸ್ಟ್ ನಂಗೆ ಇತ್ತೆಲ್ಲ ತಿಕ್ಕದಿಜಿ ನಿಜವಾಯಿನ ಟೇಸ್ಟ್ ತಿಕ್ಕೊಂಡು ನಮ್ಮ ಭಕ್ತಿ ಅಡ್ವಾನ್ಸ್ ಆಯ್ಬೇಟಿಗೆ ನಂಗೆ ತಿಕ್ಕೊಂಡು ಮಸ್ತ್ ಅಡ್ವಾನ್ಸ್ ಆಗ್ಬಿಡ್ ನಂಗೆ
ಓಕೆ, ನೆಕ್ಸ್ಟ್ ಏರಿಗೆ ಹೋದರೆ ವನಿತಾ ಬಿ ಶೆಟ್ಟಿ. ಹರೇ ಕೃಷ್ಣ. ಪ್ರತಿಯೊಂದು ಸೇವೆಯು ಆಕರ್ಷಕ ಲಕ್ಷಣಗಳನ್ನು ಹೊಂದಿರುತ್ತದೆ. ಅದು ಸೇವಾಕರ್ತರನ್ನು ಮುಂದೆ ಮುಂದೆ ಹೋಗುವಂತೆ ಪ್ರೇರೇಪಿಸುತ್ತದೆ. ಯಾವ ಶಕ್ತಿಯು ಲೋಕೋಪಕಾರಿಯನ್ನು, ಗ್ರಾಹಸ್ಥರನ್ನು ಮತ್ತು ರಾಷ್ಟ್ರ ಭಕ್ತನನ್ನು ಪ್ರೇರೇಪಿಸುತ್ತದೆಯೋ ಆ ಶಕ್ತಿಯನ್ನು ರಸ ಅಥವಾ ಒಂದು ರೀತಿಯ ಮಧುರ ಅಥವಾ ಸಂಬಂಧ ಎಂದು ಕರೆಯುತ್ತಾರೆ. ಇದರ ರುಚಿ ಬಹು ಸಿಹಿಯಾಗಿರುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಒಂದು ಇಂಚ ಬನ್ನಗ ಇತ್ತೆ ಜನಕುಲು ದೇಶ ಸೇವೆ ಮನ್ಪುವೆರು, ರಾಷ್ಟ್ರ ಒಂದು ಸಮಾಜ ಸೇವೆ ಮನ್ಪುವೆರು, ಲೋಕೋಪಕಾರಿ ಅಕ್ಲೆಗ್ಲ ಒಂಜಿ ರಸ ಉಂಡು. ಐಟ್ಲ ಮಸ್ತ್ ಜನ ಲೈಫ್ ಡೆಡಿಕೇಟ್ ಮಂದೆ. मेरा प्राण को देश के लिए मैं छोड़ना चाहता हूं, मेरा प्राण. इंच मन बिना कुल्ले ಕೆಲವರು ಸಮಾಜ ಸೇವೆ, मैं सब कुछ समाज के लिए देना चाहता हूं. ಐಟ್ ರಸ ಉಂಡು ಅಂಚೆನೆ ಭಕ್ತಿಡ್ಲ ಅಂಚೆನೆ ರಸ ಉಂಡು. ಆಂಡ ಇದು ಸಮಾಜ ಸೇವೆ ಮಂತುಂಡ. ಓಕೆ, ನಿಕುಲ ಪ್ರಶ್ನೆಗೆ ಏನೊಂದಿಲ್ಲ. ಇದು ಸಮಾಜ ಸೇವಾ, ದೇಶ ಸೇವೆ, ಭಕ್ತಿ ಸೇವೆ ನಿಕ್ ದಾದ ವ್ಯತ್ಯಾಸ ಏರೆಗ್ಲ ಪನೋಲಿಯಾ? ಎಸ್ ಹರೇ ಕೃಷ್ಣ ಅನ್ಮೀಡ್ ಮಂದೆ. ಸಮಾಜ ಸೇವೆ, ದೇಶ ಸೇವೆ ಪುದರ್ಗೆ ತೊಂದ್ರೆ ಆಪುಂಡು. ಹಾ, ನೆಟ್ ಭಕ್ತಿ ಸೇವೆ ಪುದರ್ಗೆ ತೊಂದ್ರೆ ಆಪುಂಡು, ನೆಟ್ ಲಾಭ ಪುದರ್ಗೆ ತೊಂದ್ರೆ. ದೇವರೇ ಗತ್ತೆ ದೇವರಿಗೋಸ್ಕರ ಅವು ನಮ್ಮ ಭೌತಿಕ, ಅವು ಭೌತಿಕ ಒಂದು ಆಧ್ಯಾತ್ಮಿಕ. ಸರೀತ ಹೆಂಗ್ ಪನ್ಲೆ, ಸರೀತ ಮನ್ಲೆ ಐಕ ಆನ್ಸರ್ ಉಂಡು, ಸರೀತ ಆನ್ಸರ್ ಉಂಡು. ಮುಂದೆ ನಿಕುಲು ಜನಗಳ ಕನ್ವಿನ್ಸ್ ಮನ್ಪಿನ ಆನ್ಸರ್ ಉಂಡು. ಸಮಾಜ ಸೇವೆ ಫಲಾಪೇಕ್ಷೆ ಒಪ್ಪುಂಡು. ಆ ಸೇವೆಡು ಫಲಾಪೇಕ್ಷೆ ದೇವೇರ್ನ ನಮ್ಮ ಪಡೆಪುನಂಚಿನ ಸಮಾಜ ಸೇವೆಡು ಫಲಾಪೇಕ್ಷೆ. ಓಕೆ ಫಲಾಪೇಕ್ಷೆ ದೀಪೇರು. ಓಕೆ, ಬೇತೆ ಬೇತೆ ಅದೇ ನೆಟ್ ಶಾಂತಿ ತಿಕ್ಕು ಜತೆ ಎತ್ತು ಸಮಾಜ ಸೇವೆ ಮಲ್ಪಡೆ ಇನ್ನೇ ಮಲ್ಪಡೆ ಶಾಂತಿ ಉಪ್ಪು ಜತೆ ಶಾಂತಿ ಶಾಂತಿ ಶಾಂತಿ. ಓಕೆ, ಶಾಂತಿ ಓಲ್ ದಿಕ್ಕೋಲ್ ಓಕೆ. ತುಲೆ ನೀ ಕರೆಕ್ಟ್ ಆಯ್ನ ಉತ್ತರ ಎಂಚಿನ ಬನ್ನಾಗ ಒಂದು ನಿಕುಲ್ ನೆನಪುದಿಲ್ಲೆ ಇತ್ತ ದೇಶ ಸೇವೆ ಮಂತಿರೋ ತಪ್ಪತ್ ಪುಣ್ಯ ಮಸ್ತ್ ಪುಣ್ಯ ಗಳಿಸುವೆ. ಸಮಾಜ ಸೇವೆ ಮಂತೆ ಪುಣ್ಯ ಗಳಿಸುವೆ. ಈ ಪುಣ್ಯಡ್ ಭಗವಂತನ ಧಾಮಕ್ಕೆ ಪೋಯರ ಆಪುಷಿ ಮುಂದೆ ನಂಜಿ ನೆನಪುದಿಲ್ಲ. ಭಕ್ತಿ ಸೇವೆಡ್ ಮಾತ್ರ ಭಗವಂತನ ಧಾಮಕ್ಕೆ ಪೋಯರ ಅಪಂಡ ಅಪಂಡ ಮಕ್ಕಳು ಸಮಾಜ ಸೇವೆ ಮಂದಿನಕ್ಕಳು, ದೇಶ ಸೇವೆ ಮಂದಿನಕ್ಕಳು ಓಡಿಗೆ ಪೋಪೇರು. ಇದು ಒಂದು ಪ್ರಶ್ನೆ. ಅಕ್ಕಲು ಒಂಜ ಈ ಲೋಕ ಕೂಡ ಅಕ್ಲೈಕ್ ನೆಕ್ಸ್ಟ್ ಲೈಫ್ ಎಡ್ ಅಂತ ದಿಕ್ಕುಣಿಗೆ ಜನ್ಮ ಪಿರ ಜಾಸ್ತಿ ಸಮಾಜ ಸೇವೆ ಅನ್ಪುನ ಚಿಂದ, ದೇಶ ಸೇವೆ ಅನ್ಪುನ ಇಜುಂಡ ಅಕಲು ಈ ಲೋಕದ ಮಿತ್, ಈ ಲೋಕದ ಮಿತ್ತವು ಬೋರ್ಲೋಕ, ಸ್ವರ್ಗಲೋಕ, ಜನಲೋಕ, ತಪಲೋಕ, ಮಹರ್ಲೋಕ ಬೊಕ ಬ್ರಹ್ಮಲೋಕ ಇಡೆ ಪೋಯಾರ ಚಾನ್ಸ್ ಸಿಕ್ಕು. ಇತ್ತ ಈ ಲೋಕಕ್ಕೆ ಪೋಂಡಲ ಹೌದದ ಅಚೀವ್ಮೆಂಟಾ ಈ ಲೋಕ ಪೋಪಿನ ಇತ್ತ ನಿಕ್ಲ ಪ್ರಶ್ನೆ. ಈ ಲೋಕಕ್ಕೆ ಬೊಕ್ಕ ಭಗವಂತನ ಧಾಮಗ ದಾದ ವ್ಯತ್ಯಾಸ. ಎಸ್ ಜನ್ಮ ಮೃತ್ಯು ಜರ ವ್ಯಾಧಿ ವೆರಿ ಗುಡ್ ಪಾಯಿಂಟ್. ಒಂದು ಬೋಡಿತು ನಿಂಗೆ ಪಾಯಿಂಟ್ ಅಂಚಾದ ಬ್ರಹ್ಮಲೋಕ ಪೋಂಡಲ ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಪಿರ ಬರೋಡಿಗೆ ಎಂಚ ಬನ್ನಂಗಿತ್ತು. ಸಪೋಸ್ ನೀವು ಅಮೇರಿಕಾಗೆ ಪೋಯಾರ ಮತ್ತೆ ಏಪ ಇತ್ತ ಇನಿ ಏಪ್ರಿಲ್ 15 ಅಕ್ಟೋಬರ್ 17ಕ್ಕೆ పోతారు. నీకు ఆది తింగుల్లో వీసా అక్టోబర్ సారీ నవంబర్ డిసెంబర్ కొంచెం తింగులు జనవరి 2 నవంబర్ 3 డిసెంబర్ 1 జనవరి 2 ఫిబ్రవరి 3 మార్చి 4 అది సారీ అక్టోబర్ 17ಕ್ಕೆ పోతారు. ಇದು ಇನಿ 15 ತಾರೀಕು ನಿಂಗೆ ಲೇಪ ಪಿರ ಬರ್ರೆ ಆದಿ ತಿಂಗಳು ನಿಂಗ್ಲ ವೀಸಾ. ಎಸ್ ಏಪ ಪಿರ ಬರ್ರೆ ಅತ್ತಪ್ಪ ಅಕ್ಟೋಬರ್ 17ಕ್ಕೆ పోతారు. ಅಮೇರಿಕಾ ಉಳ್ಳಾರು ಆದಿ ತಿಂಗಳು ವೀಸಾ ಏಪ ಪಿರ ಬರ್ರೆ ಏಪ್ರಿಲ್ 14
ಏಪ್ರಿಲ್ 14 ಇತ್ತ ನೂತ ಎನ್ಪದಿನಾಯ ಪೇಟಿಗೆ ನಿಕ್ಲೆಯನ್ನು ತೋರ್ತದು ನೂಕುವೇರು ಅಮೆರಿಕದವರು ತೋರ್ತದು ನೂಕುವೇರು ಪೋಲೆ ನಿಕ್ಲು ಇಂಡಿಯಾಗೆ ಐದು ಮಕ್ಕಳಿಗೆ ಒಂಜಿ ದಿನ ಜಾಸ್ತಿ ಅಂತಾರೆ ನಿಕ್ಲೆ ಅಲ್ವ ತಮಿಳ್ನಿಕ್ಲ ವೀಸ ಓಪನ್ ಆತ ಅಂಚೆನೆ ಬ್ರಹ್ಮಲೋಕ ಪೋಂಡಲ ನಮ್ಮ ಪುಣ್ಯ ಮುಗಿಬೆಟ್ಟಿಗೆ ವಾಪಸ್ ಇಡೆಗೆ ಬರೋದು ಅಂಚದು ಒಂದು ಪಾಯಿಂಟ್ ನಮ್ಮ ಏಪಲ ಎಕ್ಸ್ಪ್ಲೇನ್ ಮಾಡ್ಬೋದು ಜನ್ಮ ಮೃತ ಜರ ವ್ಯಾಧಿ ಉಂಟು ಅಂಚದು ನಮ್ಮ ಪುಣ್ಯದ ಚಕ್ಕರಿಗೆ ಬೋಪಿನ ಬೊಡ್ಚಿ ಪಾಪ ಮಂತನ ನರಕ ಲೋಕ ಪುಣ್ಯ ಮಂತನ ಉನ್ನತ ಲೋಕ ಬುಕ್ ಇಂಚಿನ ಮನ್ಪೋಡು ಎಸ್ ಇದು ನಮ್ಮ ಪಾಪಲ ಮನ್ಪೆರಬಲ್ಲಿ ಪುಣ್ಯಲ ಮನ್ಪೆರಲ್ಲಿ ಬುಕ್ ಇಂಚಿನ ಮನ್ಪೋಡು ನಮ್ಮ ಎಸ್ ಭಗವಂತನ ಭಕ್ತಿ ದಾದ ಬುಧರ್ ಕರ್ಮ ಅಕರ್ಮ 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 ಬಂದಾಗ ಕೃಷ್ಣಕ್ ಮನ್ಪುನ ಕೆಲಸ ಅವು ಸಪರೇಟ್ ಅಕೌಂಟ್ ಅವು ಕೃಷ್ಣನೇ ದೂಪಿನಿ ನೆಕ್ ಏಜೆನ್ಸಿ ಕೊಡ್ತೆ ಭಗವಂತೆ ಒಯ್ಕ್ ವಿಕರ್ಮಗೆ ಏಜೆನ್ಸಿ ಕೊಡ್ತೆ ಕರ್ಮಗೆ ಏಜೆನ್ಸಿ ಕೊಡ್ತೆ ಅಕರ್ಮಕ್ಕೆ ಏಜೆನ್ಸಿ ಕೊಡ್ತುಜೆ ಭಗವಂತೆ ಪರ್ಸನಲಿ ಮೇಂಟೈನ್ ಮನ್ಪುನು ಎಸ್ ಎಸ್ ಏರಿಗೆ ಹೋದರತ್ತೆ ಸುಂದರ್ ಶೆಟ್ಟಿ ಹೋದ್ಲೆ ಹರೇ ಕೃಷ್ಣ ಪ್ರಭುಜಿ ಹಾ. ರಸ ಚಪಲ ಸುಖ ಲೌಕಿಕ ರಸದ ಕಂಪು ಅಥವಾ ರುಚಿ ಹೆಚ್ಚು ಕಾಲ ಉಳಿಯುವುದಿಲ್ಲ ಭೋಗ ತ್ಯಾಗ ನೆಕ್ಸ್ಟ್ ಓಕೆ ಏರೆಗಳ ಪನೋಲಿಯಾ ಚಪಲ ಸುಖದ ಒಂಜಿ ಭಜನೆ ಪನೋಲಿಯಾ ಚಪಲ ಸುಖವು ಭಜನೆ ಉಂಡು ಭಜ ಹುರೆ ಮನ ಭಜ ಹೊರೆ ಮನ ಹಾ ಭಜ ಹಾ, ಮಲ. ಶ್ರೀ ಅಯ್ಯೋ. ದುರ್ಲಭ ಓಕೆ ಚಪಲ ಸುಖ ಓಲ್ ಬರ್ಕೊಂಡು ಪನ್ಲೆ ಅವು ಪ್ಯಾರ ಮಂದೆ ಚಪಲ ಸುಖ ಬಾಲ ಟೆನ್ಷನ್ ನಂಚ ಬರ್ಕೊಂಡು ಆಯ್ತು ದುಂಬುದು ಬರ್ಕೊಂಡು ಏರಿಯ ಪನೋಲಿ ಸತ್ಸಂಗ ಆತ ಓಕೆ ಯಾನೆ ಮಂದ ಏದನ್ನ ಯೌಬನ ಪುತ್ರ ಪರಿಜನ ಈತೆ ಕಿಯಾಚೆ ಪರ ತೀರೆ ಕಮಲ ದಲ ಜಲ ಜೀವನ ತಲಮಲ ಓಕೆ ಅವತ್ತು ಸೀತಾ ಶೀತ ಆಟಪ ಬಾಟ ಬಾರೀಶನ ಏರಿನ ಜಾಮಿನಿ ಜಾಗಿರೆ ಬಿಫಲ ಸೇವಿನು ಕೃಪಣ ದುರಜನ ಚಪಲ ಸುಖ ಲಭ ಲಾಗಿರೆ ಬಿಫಲ ಸೇವಿನು ಕೃಪಣ ದುರಜನ ಪನ್ನಗ ಬಿಫಲ ಸೇವಿನ ಪನ್ನಗ ನಮ್ಮ ಸೇವೆ ಮಂತೊಂದುಲ್ಲ ಏರ್ನ ಸೇವೆ ಮಂತೊಂದುಲ್ಲ ಏರ್ನ ಮನ್ಪೆರ ಬಲ್ಲಿ ಅಕ್ಲ ಮಂತೊಂದುಲ್ಲ ನಮ್ಮ ಆಕ್ಚುಲಿ ಕೃಷ್ಣನ ಸೇವೆ ಮನ್ಪೋಡು ಬಾಕಿದಾಗ ಮಾತ್ರ ಸೇವೆ ಮಂತೊಂದುಲ್ಲ ದುರಜನ ಕೃಪಣೇರು ದುರಜನ ದಾಯ್ಗ ಚಪಲ ಸುಖ ಅಂಚ ಭೌತಿಕ ದಿಕ್ಕುನ ಚಪಲ ಸುಖ ನಮ್ಮ ಚಪಲ ಸುಖದ ಪಿರಪೋರ ಬಲ್ಲಿ ಚಪಲ ಸುಖ ಲೌಕಿಕ ರಸದ ಕಂಪು ಅದರ ರುಚಿ ಹೆಚ್ಚು ಕಾಲ ಉಳಿಯುವುದಿಲ್ಲ ಕೆಲವು ಸತಿ ಭೋಗವಂತ ತ್ಯಾಗವಂತ ಭೋಗವಂತ ತ್ಯಾಗವಂತ ಎಸ್ ಏರಿಗೆ ಹೋದರೆತ್ತೆ ಎಸ್ ಆಶಾ ಶೆಟ್ಟಿ ಹರೇ ಕೃಷ್ಣ ಪ್ರಭುಜಿ ಹಾ ಅಮೃತ ಭಕ್ತಿರಸ ಆದಾಗ್ಯೂ ಭಗವಂತನ ಅತೀಂದ್ರಿಯ ಪ್ರೀತಿಯ ಸೇವೆಯಲ್ಲಿ ಆನಂದಿಸಿದ ಮಧುವು ಜೀವನದ ಅಂತ್ಯದೊಂದಿಗೆ ಕೊನೆಗೊಳ್ಳುವುದಿಲ್ಲ. ಇದು ಶಾಶ್ವತವಾಗಿ ಮುಂದುವರಿಯುತ್ತದೆ ಮತ್ತು ಅದರಿಂದ ಅಮೃತ ಎಂದು ಕರೆಯಲ್ಪಡುತ್ತದೆ. ಅದು ಸಾಯುವುದಿಲ್ಲ, ಆದರೆ ಶಾಶ್ವತವಾಗಿ ಅಸ್ತಿತ್ವದಲ್ಲಿದೆ. ಹರೇ ಕೃಷ್ಣ ಪ್ರಭು. ಎಸ್ ಇತನಿಗೆ ಒಂದು ಒಂಜಿ ಎಕ್ಸಾಂಪಲ್ ಮನ್ಪ ಒಂದು ಎಕ್ಸಾಂಪಲ್ ಇಂಚಿನ ಬನ್ನಾಗ ಇತ್ತೆ ನಿಕ್ಲ ಮಗೆ ಇಜ್ಜಿನ ಮಗಲ್ ಇಂಜಿನಿಯರಿಂಗ್ ಕಲ್ತೊಂದುಲ್ಲೆ
ಇದು ಇಂಜಿನಿಯರಿಂಗ್ ಏನ್ಲೆ ಕೊಡು 8 ಸೆಮಿಸ್ಟರ್ 48 ಪೇಪರ್ಸ್ ಇತ್ತೆ ಸಪೋಸ್ ನಿಕ್ಲ ಮಗೆ ಆವಡು ಮಗಲ ಆವಡು 47 ಪೇಪರ್ ಪಾಸ್ ಆಯ 47 ಪೇಪರ್ 47 ಮಾವಡು ಇತ್ತೆ ಅಕ್ಲೆಗ್ ಗ್ರಾಜುಯೇಷನ್ ಸರ್ಟಿಫಿಕೇಟ್ ತಿಕ್ಕುಂಡ ಎಸ್ ತಿಕ್ಕುಜಿ ದಾಯಗ ತಿಕ್ಕುಜಿ ಒಂಜಿ ಪೇಪರ್ ಕ್ಲಿಯರ್ ಆತುಜಿ ಒಂಜಿ ಪೇಪರ್ ಕಂಪ್ಲೀಟ್ ಮಲ್ದಿಜೇರ್ ಕಂಪ್ಲೀಟ್ ಆತುಜಿ ಅಂಚಾದ ಮೂಲ ನಮ್ಮದು ಆದಾಯ ನೋಡು ಪನ್ನಾಗ ಭೌತಿಕಡ್ 100% ಆದ್ರೆ ಮಾತ್ರ ಐಕ್ ವ್ಯಾಲ್ಯೂ ಪೋನು ಇದು ಯಾನ್ ಮಾರ್ಕೆಟಿಂಗ್ ಕೆಲಸ ಬಂದಿದ್ದೀನಿ ಏನ್ ಕಲ್ತಿಲ್ಲ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಕೆಲಸ ಬಂದ ಇಂಕ್ ಮಂತ್ಲಿ ಟಾರ್ಗೆಟ್ಸ್ ಇರ್ತದೆ 50 lakhs 70 lakhs ಇಂಚ ಮಾದ ಬಿಸ್ನೆಸ್ ಅಚೀವ್ ಮಾಡ್ತಾರೆ ಇದು ಸಪೋಸ್ ಯಾನ್ ಮಂತ್ಲಿ 25 lakhs ಅಚೀವ್ ಮಾಡ್ತಂಡ ಮಾತ ಏರ್ ಝೋನಲ್ ಹೆಡ್ ಕ್ಲಸ್ಟರ್ ಬ್ರಾಂಚ್ ಮ್ಯಾನೇಜರ್ ಬೊಕ್ಕ ನ್ಯಾಷನಲ್ ಸ್ಟೇಟ್ ಹೆಡ್ ಝೋನಲ್ ಮಾತ ಮೀಟಿಂಗ್ ಆದ ಸರಿ ನೆರ್ಪೇರ್ 70% ಆಂಡ ಪನ್ಪಿನಿ ಪುಗರು ಜೇರು ಯು ಶುಡ್ ಅಚೀವ್ಡ್ 100%, 80%, 90% ಅಂಜ ಮಂದ ಮನ್ಪೇರ್ 25% ಆಂಡ ಪನ್ಪೇರು 2 ತಿಂಗಳು ಮಾತ್ರ ಬೊಕ್ಕ ವಿ ವಿಲ್ ಬಿ ಟರ್ಮಿನೇಟೆಡ್ ಪನಗ 25% ಆಂಡ ಇದು ಟಾರ್ಗೆಟ್ 5 ಲಕ್ಷ ಕೊರ್ನ 25% ಆಂಡ ಇದಂಡ 16 ಲಕ್ಷ 2 ತಿಂಗಳು ತೂಪೇರು ಬೊಕ್ಕ ಟರ್ಮಿನೇಟ್ ಮನ್ಪೇರು ನಿಂತ ಅರ್ಥ ಇಂಚಿನ ಬನ್ನಾಗ ಇದು ನಮ್ಮ ಮಂದಿರಿನ ಅರ್ಧದ ಇವಾಗ ನಮ್ಮ ಸ್ಕ್ವೀಸ್ ಮನ್ಪುವ ಬನ್ನಾಗ ಪೂಂಟುವ ಆಯ್ತ ನಮ್ಮ ಎಂಚ ಬನ್ನಾಗ ಪಿರೋಂಜಂಡ ನಮ್ಮ ಅವೇನು ಕೊರ್ಪ ಬೊಕ ನಮ್ಮ ಪೀಂಟವನ ಅವೇನು ನೀರು ಪೋಯರ ಅಂಚೆನ್ ಭೌತಿಕ ಎಂಚಿನ ಬನ್ನಾಗ ನಮ್ಮ ನೀರಿನ ಕಂಪ್ಲೀಟ್ ದಪ್ಪುವೇರು ಎಂಚ ಮಂದಿರ್ ನಮ್ಮ ಎಂಚ ಪೂಂಟು ಅಂಚ ಪೂಂಟುವೇರು ಆಂಡ ಅಕ್ಲೆಗ್ ಸ್ಯಾಟಿಸ್ಫ್ಯಾಕ್ಷನ್ ಈಚ್ ಪಿರೋ ಚೂರು ಜಾಸ್ತಿ ಮಂದೋಡು ಆಂಡ ಆಧ್ಯಾತ್ಮಿಕಡ್ ಅಂಚಾತ್ ಆಧ್ಯಾತ್ಮಿಕಡ್ ಫೇಲ್ ಆಂಡಲ ಪಾಸ್ ನಿಕ್ಲು ಇತ್ತೆ ಏರು ಪ್ರಯತ್ನ ಮನ್ಪೋಯರು ಇದು ನಮ್ಮ ಶುದ್ಧ ಭಕ್ತಿಯರ ಆತುಜ ಶುದ್ಧ ಭಕ್ತಿಯರ ನಮ್ಮ ಪ್ರಯತ್ನ ಮಂತನ ಐಕ್ ಮಾರ್ಕ್ಸ್ ಉಂಡಿಗೆ ಐಕ್ ಮಾರ್ಕ್ಸ್ ಉಂಡು ಪ್ರಯತ್ನ ಮಾರ್ಕ್ಸ್ ಉಂಡು ಇತ್ತೆ ಶ್ರೀಲ ಭಕ್ತಿ ಸರ್ವಿಸ್ ಠಾಕೂರ್ ಪನ್ಪೇನಿ ಸಪೋಸ್ ಇತ್ತೆ ಒಂಜಿ ಪ್ರೋಗ್ರಾಮ್ ಪೋಪೆ ಮಲ್ಲ ಪ್ರೋಗ್ರಾಮ್ ಮಲ್ಲ ಹಾಲ್ಟ್ ಜನನೇ ಬೈಜೇರು ಒಂಜಿ ಜನಲ ಇಜ್ಜಿ ಮಲ್ಲ ಪ್ರೋಗ್ರಾಮ್ ಸಾಧಾರಣ ಒಂಜಿ 2-3 ಲಕ್ಷ ಖರ್ಚು ಮಂದೇರು ಒಂಜಿ ಜನಲ ಇಜ್ಜಿ ಶ್ರೀಲ ಭಕ್ತಿವಂತ ಸರೋಜ ಠಾಕೂರ್ ಪನ್ಪಿನಿ ಪ್ರೋಗ್ರಾಮ್ ಮನ್ಪುಡಿಗೆ ಎಸ್ ಯಾಂತನಿಗಳಕೇನು ಪ್ರೋಗ್ರಾಮ್ನ ಇಂಚ ಮನ್ಪುನು ಏರ್ ಪನ್ಪರ್ ಜನನೇ ಇಜ್ಜಿ ಇಂಚ ಮನ್ಪುನು ಪ್ರೋಗ್ರಾಮ್ ನಿಕ್ಲೆ ಕ್ಲಾಸ್ ಕೊರಂಡು ಅಲ್ಪ ಬೋದು ಕೀರ್ತನ್ ಮನ್ಪೆರ ಎಂಚ ಮನ್ ಜನನೇ ಒಂಜಿ ಜನಲೇ ಹಾಲ್ ಫುಲ್ ಖಾಲಿ ಎಂಚ ಮನ್ಪುನು ಏರೇಗ್ ಪನೋಲಿ ಒಂದು ಭಕ್ತಿ ಸಂಸರ್ಗ ಠಾಕೂರ್ ಪನ್ಪಿನ ಉದಾಹರಣೆ ಎಸ್ ಭಕ್ತಿ ಸಂಸರ್ಗ ಠಾಕೂರ್ ಪನ್ಪಿನಿ ಗೋಡೆಲ ಕೇನುಗೆ ನಿಕ್ಕೆ ಎಕ್ಸಾಂಪಲ್ ಪ್ರಹ್ಲಾದ್ ಮಹಾರಾಜ್ ಹಿರಣ್ಯಕಶಿಪು ಪನ್ಪಿನಿ ನಿನ್ನ ನರಸಿಂಹ ಈ ಕಂಬಡು ಉಲ್ಲೆನ ಉಲ್ಲೆ ಬೊಟ್ಟನಾಗ ನರಸಿಂಹ ಬಿದ ಬರುತ್ತೆ ಆಕ್ಚುಲಿ ಉಲ್ಲೇರ್ ಗೋಡೆಡ್ಲ ಉಲ್ಲೇರ್ ಮಾತೆಡ್ಲ ಉಲ್ಲೇರ್ ಆಂಡ ನಂಗೆ ಲೆಪ್ಪು ನಂಚಿಂದ ಕ್ವಾಲಿಫಿಕೇಶನ್ ಇಚ್ಚಿ ಅಂತ ಕೃಷ್ಣ ಪ್ರಜ್ಞೆ ವೇಸ್ಟ್ ಇಜ್ಜಿ ಶ್ರೀಲ ಭಕ್ತಿವಂತ ಸರಸ್ವತಿ ಠಾಕೂರ್ ಪನ್ಪಿನಿ you go there and you do your class, you do your kirtan and you come back even though there is no people because all walls are listening. Krishna is listening. ನಿನ್ನ ಪ್ರಯತ್ನಕ್ಕೆ ನಿಕ್ ಮಾರ್ಕ್ಸ್ ಜನ ಬರದೆ ಗುಲ್ಲಡು ಐಕತ್ ದಿಸ್ ಇಸ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂಚದ ಮೂಲ ಅವೇನೇ ಪನ್ನೊಂದುಲ್ಲೇರು ಸೇವೆಯಲ್ಲಿ ಆನಂದ ಮಧು ಜೀವನದ ಅತ್ಯಂತ ಕೊನೆಗೊಳ್ಳುವುದಿಲ್ಲ ತುಲೆ ಇದು ನೀವು ಈ ಲೈಫ್ ಮಂತದಾರ ನೆಕ್ಸ್ಟ್ ಲೈಫ್ ಕ್ಯಾರಿ ಫಾರ್ವರ್ಡ್ ಆಗೋಣ ಇದು ಶಾಶ್ವತವಾಗಿ ಮುಂದುವರಿಯುತ್ತದೆ ಮತ್ತು ಅದರಿಂದ ಅಮೃತ ಎಂದು ಅದು ಸಾಯುವುದಿಲ್ಲ.
ನೆಕ್ಸ್ಟ್ ಲೈಫ್ ನೀವು ಸೈತಿ ಬೊಕ್ಕ ಡೇ 1 ಇರ್ದು ಸ್ಟಾರ್ಟ್ ಆಗ ಅಂಚ ಅದು ಕೃಷ್ಣ ಪ್ರಜ್ಞೆ ಲಾಸ್ ಇಚ್ ಕ್ಯಾರಿ ಫಾರ್ವರ್ಡ್ ಆಗ ಎಸ್ ನೆಕ್ಸ್ಟ್ ಏರಿಗೆ ಹೋದರೆ ಎಸ್ ಲತಾ ಪೂಜಾರಿ. ಓಕೆ, ಲತಾ ಪೂಜಾರಿ ಓದಲೆ. ಹರೇ ಕೃಷ್ಣ ಪ್ರಭುಜಿ. ಹಾ. ಜೀವನ ಅಮೃತ ಜೀವನದ ಈ ಅತೀಂದ್ರಿಯ ಭಕ್ತಿ ರಸ ಹಂತದಲ್ಲಿ ಕೃಷ್ಣನ ತೃಪ್ತಿಗಾಗಿ ಮಾಡಿದ ಯಾವುದೇ ಕ್ರಿಯೆಯನ್ನು ಶಾಶ್ವತವಾಗಿ ಆನಂದಿಸಬಹುದು. ಒಬ್ಬನು ಹೀಗೆ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಎಲ್ಲ ವಿವಿಧ ರಸಗಳು ಅಥವಾ ಮಧುಗಳು ಶಾಶ್ವತಕ್ಕೆ ಬದಲಾಗುತ್ತವೆ. ಹರೇ Yes. ಕೃಷ್ಣ ಪ್ರಭುಜಿ. ಮೂಲೊಂಜಿ ನಮ್ಮ ಇಂಪಾರ್ಟೆಂಟ್ ಪಾಯಿಂಟ್ ಇಂಚಿನ ಬನ್ನಾಗ ಇದು ನಮ್ಮ ಭಕ್ತಿ ಸೇವೆ ಮಂತೊಂದುಲ್ಲ ದಾಯಿಗೆ ಮಂತೊಂದುಲ್ಲ ನೆಟ್ ಒಂಜಿ ಮಸ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಉಂಡು. ಓಪನ್ ಇದು ಅನ್ಮ್ಯೂಟ್ ಮನ್ಪುವೆ ದಯಮಂತ ಪನ್ಲೆ. ಇದು ನಮ್ಮ ಭಕ್ತಿ ಸೇವೆ ಮಂತೊಂದುಲ್ಲ ದಾಯಿಗೆ ಮಂತೊಂದುಲ್ಲ ಕೃಷ್ಣನ ಖುಷಿ ಮನ್ಪರೆ. ವೆರಿ ಗುಡ್. ಅಂಚಾದ ನಮ್ಮ ಮನ್ಪುರ ತುಲೆ ಭಕ್ತಿ ರಸ ಹಂತದಲ್ಲಿ ಕೃಷ್ಣನ ತೃಪ್ತಿಗಾಗಿ ಮಾಡಿದ ಯಾವುದೇ ಕ್ರಿಯೆಯನ್ನು ಶಾಶ್ವತ ಆನಂದಿಸಬಹುದು. ಸೊ ವಿ ಆರ್ ಡೂಯಿಂಗ್ ಫಾರ್ ಕೃಷ್ಣಸ್ ಪ್ಲೆಜರ್. ಕೃಷ್ಣನ ಖುಷಿಗೆ ಮನ್ಪುನು. ಇದು ಕೆಲವರು ಅನ್ಬೇರು ದಾಯಿಗೆ ಮಾರ ನಿಕ್ ಹೆಂಗಿದೆ ಅನ್ ಊರ್ದೆ ನಿಕ್ ಎಂಚಿನ ಮಾರ್ರೆ ಈತೆಲ್ಲಿಯ ಪ್ರಾಯಡ್ ನಿಕ್ ಮರ್ಲ ಎಡ್ಡ ಕೆಲಸ ಮಾಡಬಹುದು ದೇವೇನ ನಿಕ್ ಮದ ನಿಕ್ಕದಾದ ಬೇದ ಬೇಲೆ ಇಜ್ಜ ಮಾರ ಏತು ಜನ ಹಿಂಗ್ ಫೋನ್ ಹಾಕೊಂಡ್ ಬೆದಿಕ್ ನಾವಂತೆ ಅಣ್ಣ ನಮ್ಮ ಏರಿಗೋಸ್ಕರ ಅನ್ಬೋದು ಇತ್ತ ಆಯ ಮನ್ಪೋನು ఆయన ಬೊಡಿದೇನ್ ಪ್ಲೀಸ್ ಮನ್ಪೇರೆ ఆయన ಅಮ್ಮನ್ ಪ್ಲೀಸ್ ಮನ್ಪೇರೆ ఆయన ಮಾಮಿನ್ ಪ್ಲೀಸ್ ಮನ್ಪೇರೆ ಆಕ್ಲೈನ್ ಪ್ಲೀಸ್ ಮನ್ಪೋನು ಎಂಕುಲು ಏರೇನ್ ಪ್ಲೀಸ್ ಮನ್ಪೇರೆ ಅನ್ಬೋದು ಕೃಷ್ಣನ್ ಪ್ಲೀಸ್ ಮನ್ಪೇರೆ ಅಂಚ ಮುಂದೆ ಕೃಷ್ಣ ಪ್ರಜ್ಞೆ ಮನ್ಪೇನಿ ಪ್ರಭುಪಾದ ಮನ್ಪಿನಿ ಇದು ಯಾನ್ ಪನೋಲಿ ಯಾನ್ ಅವು ಮಂತೆ ಯಾನ್ ಒಂದು ಮಂತೆ ಅವು ಮಂತೆ ಪ್ರಭುಪಾದಗೇನು ಕೃಷ್ಣ ಪ್ಲೀಸ್ ಆತೇನ ಅವು ನಂಗೆ ಗೊತ್ತು ಇದೆ ಸ್ಟಾರ್ಟಿಂಗ್ ಪ್ರಭುಪಾದ ಮಸ್ತ್ ದೇವಸ್ಥಾನ ಮಂತೇರು 100 ದೇವಸ್ಥಾನ ಮಂತೇರು ಅಂಚ ಪ್ರಭುಪಾದಕ್ಕೆ ಜನ ಇತ್ತು ಜೇರು ಪೂಜಾರಿಯಾರೆ ಬೊಕ್ಕ ಬೇತೆ ಬೇತೆ ಕೆಲಸ ಸೇವೆಗೆ ಅಡಿಗೆಗೆ ಅಂಚ ಬತ್ತಿನ 3 ತಿಂಗಳದಾಯ ಕಡ ಕೊಡು ಒಂಜಿ ದೇವಸ್ಥಾನ ಈ ಪೂಜೆ ಮಾಡ್ಬೋದು ಆಯ್ತು ದಾಲ ಅವು ದೇವರೇ ಏನಂತ ಗೊತ್ತು ಜಗನ್ನಾಥ ಎಂಚನಂದು ಗೊತ್ತು ಜಾಗ ಸರಿ ಕಟ್ಟ ಗಂಟೆ ಪಟ್ಟರೆ ಗೊತ್ತು ಆರತಿ ಎಂಚ ಬಂದಾಗ ಒಂದು ಅಗರ್ಬತ್ತಿನ 25 ನಿಮಿಷ ಬಂತೊಂದುಲ್ಲೆ ಆರತಿ 25 ನಿಮಿಷ ಗೊತ್ತು ಜಾಗ ಚಾಮರ 25 ನಿಮಿಷ ಒಂಜೊಂಜಿ ಪೂಜೆ 1.5 ಗಂಟೆ ಎಂಚ ಅಂಚ ಒಂಜಿ ಕಡೆಗೆ ಬರ್ಪೇರು ಪ್ರಭುಪಾದ ಬತ್ತದ ಆ 5 ತಿಂಗಳು ಪೂಜೆ ಮಂತೊಂದುಲ್ಲೆ ಪ್ರಭುಪಾದ ಅಡಿಕೆನಿ ಎಷ್ಟು ಸಮಯದ ಪೂಜೆ ಮಂತೊಂದುಲ್ಲ 5 ತಿಂಗಳು ನಿನ್ನ ಪೂಜೆ ಕೃಷ್ಣ ಪ್ಲೀಸ್ ಆದೇನಾ ಆಯ್ ಗೊತ್ತು ನಾನು ಪೂಜೆ ಮಂತೊಂದುಲ್ಲ ಕೃಷ್ಣ ಪ್ಲೀಸ್ ಆಯ್ ಗೊತ್ತ ಅಂಚಾದ ನಮ್ಮ ಮನ್ಪುನಂಚಿಂದ ಭಕ್ತಿ ಸೇವೆ ಭಗವಂತನ ತೃಪ್ತಿಗು ಕೃಷ್ಣ ಪ್ಲೀಸ್ ಆತೇನ ಯಾನ್ ಎಂಚಿನ ಬರೋಲಿ ಯಾನ್ ಅಂಚಮಂತೆ ಇಂಚಮಂತೆ ಫೈನಲ್ ಆದ ಕೃಷ್ಣ ಪ್ಲೀಸ್ ಆತೇನ ಒಂದು ಕೃಷ್ಣ ಪ್ರಜ್ಞೆ ಶಾಶ್ವತವಾಗಿ ಬದಲಾಗುತ್ತದೆ. ಓಕೆ ಎಸ್ ನಾಜಿ ಗೋಸ್ವಾಮಿ ನಕಲು ಎಸ್ ಏರ್ ಪಂಪರ ಶ್ಲೋಕ ನೆಕ್ಸ್ಟ್ ಶಶಿಕಲಾ ಪೆರ್ಗಡೆ. ಎಸ್ ಹರೇ ಕೃಷ್ಣ ಓದ್ಲೆ ಮಾತಾಜಿ. ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣೌ ಸದ್ಧರ್ಮ ಸಂಸ್ಥಾಪಕೌ ಲೋಕಾನಾಂ ಹಿತಕಾರಿಣೌ ತ್ರಿಭುವನೆ ಮಾನ್ಯೌ ಶರಣ್ಯಾಕರೌ ರಾಧಾಕೃಷ್ಣ ಪದಾರವಿಂದ ಭಜನ ನಂದೇನ ಮುತ್ತಾಲಿಕೌ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ. ನಿಮಿಷ ಎಸ್ ಓಕೆ ಅವನೇನು ಓದಲೆ. ನಿಜವಾದ ಧರ್ಮವನ್ನು ಸ್ಥಾಪಿಸಲು ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣವು ಸದ್ಧರ್ಮ ಸಂಸ್ಥಾಪಕವು ಏಕೆ ಲೋಕಾನಾಂ ಹಿತಕಾರಿಣವು ಅವರು ಸಾಮಾನ್ಯವಾಗಿ ಜನರಿಗೆ ಕಲ್ಯಾಣ ಚಟುವಟಿಕೆಗಳನ್ನು ಮಾಡುತ್ತಿದ್ದರು. ಒಂದು ನಿಮಿಷ ಲೋಕಾನಾಂ ಎಸ್ ಓಕೆ ಮುಂದೇನು ಓದಲೆ. ಹಿಂದೆ ಸಮಾಜ ಅಷ್ಟೊಂದು ಕೀಳು ಮಟ್ಟದ್ದಾಗಿರಲಿಲ್ಲ. ನೀವು ವೈದಿಕ ಸಾಹಿತ್ಯದಿಂದ ಪುರಾವೆಗಳನ್ನು ನೀಡಿದ ತಕ್ಷಣ ಅವರು ಸ್ವೀಕರಿಸುತ್ತಿದ್ದರು. ಆದ್ದರಿಂದ ಈ ಗೋಸ್ವಾಮಿಗಳು ವೈದಿಕ ಸಾಹಿತ್ಯ ಸಾಮವೇದ ಋಗ್ವೇದ ಮತ್ತು ಉಪನಿಷತ್ತುಗಳು
ವೇದಾಂತ ಸೂತ್ರ, ಪುರಾಣಗಳು, ಮಹಾಭಾರತ, ಶ್ರೀಮದ್ ಭಾಗವತದಲ್ಲಿ ಸಂಶೋಧನೆ ನಡೆಸುತ್ತಿದ್ದರು. ಭಕ್ತಿ ರಸಾಮೃತ ಸಿಂಧು ಪುಸ್ತಕದಲ್ಲಿ ನೀವು ವಿವಿಧ ಶಾಸ್ತ್ರಗಳ ಪುರಾವೆಗಳನ್ನು ಕಾಣುವಿರಿ. ಎಸ್, ಹರೇ ಕೃಷ್ಣ, ಧನ್ಯವಾದ. ಓಕೆ, ಇತ್ತನ ಪೋಯಿನಿಕ್ ಬಾರಿ ಫೇಮಸ್ ಏರ್ನ ಆಜಿ ಗೋಸ್ವಾಮಿನಲ್ಲ ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣೌ ಸದ್ಧರ್ಮ ಸಂಸ್ಥಾಪಕೌ ಲೋಕಾನಾಂ ಹಿತಕಾರಿಣೌ ತ್ರಿಭುವನೆ ಮಾನ್ಯೌ ಶರಣ್ಯಾಕರೌ ರಾಧಾ ಕೃಷ್ಣ ಪಾದಾರವಿಂದ ಭಜನಾನಂದೇನ ಮತ್ತಾಲಿಕೌ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀಜೀವ ಗೋಪಾಲಕೌ. ಒಂದು ಮುಗ್ಲೇನ ಗ್ಲೋರಿಫಿಕೇಶನ್ ಅದು ಷಡ್ ಗೋಸ್ವಾಮಿ ಅಷ್ಟಕ. ಓಕೆ, ನೆಟ್ಟಿತ್ತೆ. ಎಸ್, ಮೂಲಭೂಮಿ ನಾನು ಶಾಸ್ತ್ರ ವಿಚಾರಣೆಗೆ ನಿಪುಣವು ಸದ್ಧರ್ಮ ಸಂಸ್ಥಾಪಕವು ಅಂಚಾದ ಈ ಚೈತನ್ಯ ಮಹಾಪ್ರಭು ಈ ಗೋಸ್ವಾಮಿನಕ್ಲೇನು ವೃಂದಾವನ ಕಡಪುರ್ನು ಭಗವಾನ್ ಬಿನಿ ದಾದಾ ಈ ವಜ್ರನಾಭೆ ಕೃಷ್ಣನ ಗ್ರ್ಯಾಂಡ್ ಸನ್ 1000 ದೇವಸ್ಥಾನ ಮಂತು ಪ್ಯಾಂಡ ಮುಘಲ್ ನಕುಲ್ ಮಾತ್ರ ಅಟ್ಯಾಕ್ ಮಂತದ್ದು ಅವು ಮಾತ ಬೇತೆ ಬೇತೆ ಕಡೆ ಇಡುಕೊಂಡು ಅಂಚ ಚೈತನ್ಯ ಮಹಾಪ್ರಭು ಪನ್ಪಿನಿ ನೀವು ನಿಗುಲ್ ಬೋದು ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿಗೆ ಅವೇನು ವಾಪಸ್ ನಿಗುಲು ಇನ್ವೈಟ್ ಮಂತ್ಲೆ ಜೀವ ಗೋಸ್ವಾಮಿ ಮಾತ ಅಗ್ಲೆ ಒಂಜಿ ಡಿಟಿ ಸಿಕ್ಕುನು ಒರಿಯಾಗ ರಾಧಾ ಮದನ್ ಮೋಹನ್ ಜಿ ತಿಕ್ಕುನು, ಒರಿಯಾಗ ಗೋವಿಂದ್ ಜಿ ತಿಕ್ಕುನು, ಒರಿಯಾಗ ಗೋಪಿನಾಥ್ ತಿಕ್ಕುನು, ಗೋಪಾಲ್ ಭಟ್ಟಗ್ ರಾಧಾ ರಮಣ್ ತಿಕ್ಕುನು ಇಂಚ ಒಂಜೊಂಜಿ ಗೋಸ್ವಾಮಿನಕ್ಲೆ ಒಂಜೊಂಜಿ ಡಿಟೀಸ್ ತಿಕ್ಕುನು ಅವು ಮಾತ ಬೇತೆ ಬೇತೆ ಜಾಗ ಉಪ್ಪುನು ಬೊಕ್ಕಾಕ್ಲೆ ಡಿಟಿ ಸಿಕ್ಕದಾಯ ಬೊಕ್ಕ ದಾದವನ್ ಪುನಕುಲು ಚೈತನ್ಯ ಪನ್ಪಿನಿ ನಿಕುಲು ಬರೇಲೆ ಬರೇಲೆ ಬನ್ನ ಇಂಚಿನ ಮುಕುಲ್ ಮಲ್ಲ ಸ್ಕಾಲರ್ಸ್ ಬನ್ನಾಗ ಅಕ್ಲೆಗ್ ಅರೇಬಿಕ್, ಪರ್ಷಿಯನ್, ಸಂಸ್ಕೃತ, ಇಂಗ್ಲಿಷ್ ಬೊಕ್ಕ ಹಿಂದಿ, ಬೆಂಗಾಲಿ ಬೊಕ್ಕ ಲೋಕಲ್ ಲ್ಯಾಂಗ್ವೇಜ್ ಮೊಕುಲು ಕರ್ನಾಟಕದಗಳು ಕನ್ನಡ ಮಾತ ಲ್ಯಾಂಗ್ವೇಜ್ ಗೊತ್ತಿತ್ತು ಅಂಚಾದ ಮಾತ ಶಾಸ್ತ್ರವನ್ನು ಮಾತ ಓದುದು ಬೊಕ್ಕಾಕುಲು ಬರೆಯದೇನು ಸದ್ಧರ್ಮ ಸಂಸ್ಥಾಪಕ. ಓಕೆ, ದಾಯಿಗೆ ಬರೆದೇರು ಲೋಕಾನಾಂ ಹಿತಕಾರಿ ನಾವು ನಮ್ಮ ಇತ್ತೆ ಮುಕುಲು ಒಂಜಿ ವೇಳೆ ಪ್ರಭುಪದ ಬಂಬಿನಿ ಈ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ಬರೆಯುತ್ತಿದ್ದು ಜಿಡ ಹೆಂಗ್ ಪ್ರೀಚ್ ಮಂತಾರೆ ಆತ್ವ ಆತ ಅಕುಲ್ ಬರೇನೇಟ್ ಹೆಂಗ್ ಪ್ರೀಚ್ ಮಂತಾರೆ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪಗದಾವಯಂ ತದಾಮಿ ತದ ಪನ್ನಗ ಚೈತನ್ಯ ಮಹಾಪ್ರಭುನ ಮನಸ್ಸು ಹೆಂಚಿನ ಉಂಡು ಅವು ಮಾತ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ನಕ್ಲೆ ಗೊತ್ತಿತ್ತು ಅಂಚದಕ್ಲೆ ಬರೆಯರ ಅಂಚದ್ದು ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ಮಕ್ಕಳು ಬರೆಯೊಂದಿದ್ದಾರೆ ಅಕ್ಲ ಲಾಭಗತ್ ಸಾಧು ಬಂಡ ಈ ಆಲ್ವೇಸ್ ವಾಂಟ್ ಟು ಗಿವ್ ಸಾಧುನ ಒಂದು ಇಂಚಿನ ಬನ್ನಾಗ ಆಯಗೋಸ್ಕರ ಮನ್ಪುನತ್ ಆಯ ಮನ್ಪುನು ಜನಕ್ಲೆಗೋಸ್ಕರ ಜನಕ್ಲ ಕಲ್ಯಾಣಕ್ಕೋಸ್ಕರ. ಓಕೆ, ತೂದೆ ಹಿಂದೆ ಸಮಾಜ ಅಷ್ಟೊಂದು ಕೀಳು ಮಟ್ಟದಾಗಿರಲಿಲ್ಲ. ನಿಕ್ಕೆ ಎಕ್ಸಾಂಪಲ್ ಇಂಚಿನ ಬನ್ನಾಗ ಒರಿ ಸಿಂಧ್ ಇತ್ತೆವು ಪಾಕಿಸ್ತಾನಕ್ಕೆ ಸೇರಿದಂಡು ಅಂಚ ಸಿಂಧಿರ್ದು ಒಂಜಿ ವ್ಯಾಪಾರಿ ಬರ್ಪಿನಿ ಆಯ್ ಬತ್ತದ ರೂಪ ಗೋಸ್ವಾಮಿಗೆ ಅಡ್ಡ ಬುರ್ದು ಪಂಪಿನಿ ದಾದಾ ಯಾನು ಬಿಸ್ನೆಸ್ ರೆಡ್ಡೆ ಕಾಸು ಮಂತೆ ಯಾನೊಂದೇನು ಭಗವಂತನ ಸೇವೆಗೆ ಯೂಸ್ ಮಾಡ್ಕೊಡೊಂದಿಲ್ಲ. ಪ್ರಭುಪದ ಉಲ್ಬನ್ ಪೇರು ದುಂಬುದ ಕಾಲಡು ಇಂಚಿಂದ ಜನ ಕುಲಿತೇರಿಗೆ ಇತ್ತೆ ನಮ್ಮ ಇಲ್ಲ ಹೋದು ಬಾಕಿಲ್ ಬೊಟ್ಟನೆಲ್ಲ ಕಾಸು ಕೊರ್ಪುಜೇರು ಎಂಡ ಈ ಜೀವನ್ ಪೇರು ಜನಕುಲ ಆದೇ ಬತ್ತು ಕೊರೊಂದಿತ್ತೇರಿಗೆ ತುಲಾಯಿಗೆ. ಹಿಂದೆ ಸಮಾಜ ಅಷ್ಟೊಂದು ಕೀಳು ಮಟ್ಟದಾಗಿರಲಿಲ್ಲ. ನೀವು ವೈದಿಕ ಸಾಹಿತ್ಯ ಪುರಾವೆಗಳನ್ನು ನೀಡಿದ ತಕ್ಷಣ ಅವರು ಸ್ವೀಕರಿಸಿದರು. ಇತ್ತೆಂಚಿನ ಮನ್ನಾಗ ಈ ಜೋಕ್ಲಿನ್ ಮಾತ ಒಬ್ಬಾ ನಾನು ಕೋಡೆ ಒಂಜಿ ಕಡೆಗೆ ಓದಿದ್ದೀನಿ ಕಾಲೇಜ್ದ ಒಂದು 19 ವರ್ಷ ಜೋಕುಲು ರೆಡಿಯೇ ಇಜ್ಜೇರು ಕೇನ್ ರೆಡಿ ಇಜ್ಜೇರು ಒಂದು ಮಾತ ಬೋಗಸ್ ಅಕ್ಲೆ ಅಕ್ಲ ಬುಕ್ಸ್ ಎಂಚಿನ ನಾವೇನು ಮಾತ ರೆಡಿ ಇಲ್ಲ ಕೇಂದ್ರ
ಹಿಂದೆ ದುಮ್ಮದ ಕರಡ ಅಂಚೆ ಎತ್ತಿச்சு ಇಮಿಡಿಯೇಟ್ ಆಕ್ಸೆಪ್ಟ್ ಮಾಡ್ತಂದು ತೆರಿಗೆ ಜೋಕುಲು ಮಾದ ಇದನ್ನ ತರ್ತೆಂಚಿನ ನಮ್ಮ ಎಜುಕೇಶನ್ ಸಿಸ್ಟಮ್ ಸರಿ ಐತಿ. ವಿ ಆರ್ ಮೇಕಿಂಗ್ ಚಿಲ್ಡ್ರನ್ಸ್ ಇಂದಿನ ಮಕ್ಕಳು ಮುಂದಿನ ಜನಾಂಗ ಮುಂದಿನ ಪ್ರಾಣಿಗಳು, 2-legged animals. ಓಕೆ, ಒಂದು ನಿಮಿಷ. ಸ್ವೀಕರಿಸ. ಆದ್ದರಿಂದ ಈ ಗೋಸ್ವಾಮಿ ವೈದಿಕ ಸಾಹಿತ್ಯ, ಸಾಮವೇದ, ಋಗ್ವೇದ, ಉಪನಿಷತ್, ವೇದಾಂತ ಸೂತ್ರ, ಪುರಾಣ, ಮಹಾಭಾರತ, ಶ್ರೀಮಂತ ಭಾಗವತ ಸಂಶೋಧನೆ ತುಲೆ ಏತ್ ಮಾತಾಕಲು ಓದುದು ಏನು ಬರೀತೇವೆ ಅಂಚೆ ಭಕ್ತಿರೋಧ ಪುಸ್ತಕ ನೀವು ವೇದ ಶಾಸ್ತ್ರ ಪುರ ಕಾಣುವಿರಿ. ಭಕ್ತಿ ನೆಟ್ ರಸಾಮತ ಮಾತು ನಿಗ್ಲೆ ದಿಕ್ಕೊಂಡು. ಓಕೆ, ಎಸ್, ಇಯರಿಗೆ ಹೋದರೆ ನೆಕ್ಸ್ಟ್. ಓಕೆ, ಸುರೇಖಾ ಶೆಟ್ಟಿ. ಎಸ್, ಹರೇ ಕೃಷ್ಣ ಪ್ರಭುಜಿ. ಹೌದಲೇ. ಶ್ರೀಲಾ ರೂಪ ಗೋಸ್ವಾಮಿಯವರನ್ನು ಭಕ್ತಿ ರಸಾಚಾರ್ಯ, ಭಕ್ತಿ ಸೇವೆಯ ಸಾರವನ್ನು ತಿಳಿದಿರುವವರು ಎಂದು ವಿವರಿಸಲಾಗಿದೆ. ಅವರು ಪ್ರಸಿದ್ಧ ಪುಸ್ತಕ ಭಕ್ತಿ ರಸಾಮೃತ ಸಿಂಧು ಭಕ್ತಿ ಸೇವೆಯ ವಿಜ್ಞಾನವಾಗಿದೆ ಮತ್ತು ಈ ಪುಸ್ತಕವನ್ನು ಓದುವ ಮೂಲಕ ಭಕ್ತಿ ಸೇವೆಯ ಅರ್ಥವನ್ನು ತಿಳಿದುಕೊಳ್ಳಬಹುದು. ಹರೇ ಸುಲೇನೆ ಕಡ್ಪಂಡೆ ರಸ ಆಚಾರ್ಯ. ಎಸ್, ರಸ ಐತೆ ನಿಕ್ಲ ನಿಕ್ಲ ಏತ್ ಕೇನೊಂದು ಗೊತ್ತಾಗ್ತಿದ್ದೆ. ಎಸ್, ದಯಮಂತದ್ದು ಉತ್ತರ ಕೊರ್ಲೆ ಭಕ್ತಿ ರಸಾಚಾರ್ಯ ಅಂದ್ ಏರ್ ರೂಪ ಗೋಸ್ವಾಮಿ ಕುದರ್ದಿದ್ದೀನಿ. ಎಸ್, ಏರ್ ಬಂದ ಚೈತನ್ಯ ಮಹಾಪ್ರಭು. ಎಸ್, ಚೈತನ್ಯ ಮಹಾಪ್ರಭು ಕುದರ್ದೀನಿ ಎಂಜನ ಮನ್ನಗ ಇನ್ನಿರ್ದು ಇಮ್ಮೆ ಭಕ್ತಿ ಸಾರಿ ರಸಾಚಾರ್ಯ ದಯಪಣ್ಣ ಭಕ್ತಿ ರಸಂ ಸಿಂಧು ಬರೆದು ಪುಸ್ತಕ ಬರೆದು ಕೊರ್ನೇಗ್ ಅರ್ಪಣೆ ಇಮ್ಮೆ ಕಂಪ್ಲೀಟ್ ಇಮ್ಮೆ ಗೊತ್ತಾತಂದು ರಸಾಚಾರ್ಯ ಅಂದ ಮುದ ಪನೊಂದುಲೆ ಶ್ರೀ ರೂಪ ಗೋಸ್ವಾಮಿ ಅವರನ್ನು ಭಕ್ತಿ ರಸಾಚಾರ್ಯ. ಓಕೆ, ನೆಕ್ಸ್ಟ್ ದಾದಾಣ ಮಾರೆ ಒಂದು ನಿಮಿಷ. ಓಕೆ, ಮಮತಾ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಗೌರ ಗಣೋದೇಶ ದೀಪಿಕಾದಲ್ಲಿ ಶ್ರೀರೂಪ ಗೋಸ್ವಾಮಿಯವರನ್ನು ಶ್ರೀರೂಪ ಮಂಜರಿ ಎಂಬ ಹೆಸರಿನ ಗೋಪಿ ಎಂದು ವಿವರಿಸಲಾಗಿದೆ. ಭಕ್ತಿ ರಸಾಮೃತ ಸಿಂಧು ಶ್ರೀರೂಪ ಗೋಸ್ವಾಮಿಯವರ ಅತ್ಯಂತ ಪ್ರಸಿದ್ಧ ಪುಸ್ತಕವಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಓಕೆ, ಮುಂದಿನ ನಮ್ಮ ತಿರಿಯೋನ್ಗ ರೂಪ ಗೋಸ್ವಾಮಿ ರೂಪ ಮಂಜರಿ. ಓಕೆ, ಇತ್ತೆ ಮಂಜರಿ ಬೊಕ ಸಖೀಸ್ ದಾದ ವ್ಯತ್ಯಾಸ ಏರಿಗಳ ಪನೋಲಿಯ ಸಖಿ ಪಂಡ ಇಂಚಿನ ಮಂಜರಿ ಪಂಡ ಇಂಚಿನ ನೋವಣ ಕ್ಲಾಸ್ ಕೇಂದ್ರಿತ ನಿಕ್ಲೆ ಪನೋಲಿ ಮಂಜರಿ ರಾಧಾರಾಣಿ ನಕುಲ್ ಪಂಡ ರಾಧಾರಾಣಿ ಮಸ್ತ್ ಕ್ಲೋಸ್ ನಕುಲ್ ರಕಲ್ನ ತಿತ್ತು ಮಂಜರಿ ನಕುಲ್ ಸಖಿದ ಬೊಕ್ಕ ಮಂಜರಿ ಮಂಜರಿದ ಬೊಕ್ಕ. ಓಕೆ, ಎಸ್, ನೆಕ್ಸ್ಟ್ ಮನಪ ಸುಲೆ. ಓಕೆ, ಸುಲೆ ಎಂಚಿನ ಪನ್ನಾಗ ಸಖೀಸ್ ಪನ್ನಾಗ 11 ವರ್ಷ 16 ವರ್ಷ ಸಖೀಸ್. ಮಂಜರೀಸ್ ಪನ್ನಾಗ 7 ವರ್ಷ 8 ವರ್ಷ ಅಕುಲು ಒಂಚೂರು ಎಲ್ಲಿಯ ಅಂಚ ಮಂಜರೀಸ್ ನಕುಲು ಸಖೀಸ್ ನಕ್ಲಿಗೆ ಅಸಿಸ್ಟ್ ಮಾಡ್ಕೊಂಡು ಇತ್ತೆ ಅಷ್ಟ ಸಖೀಸ್ ನಿಕುಲು ಮಾಯ ಪೊಡ್ಚುವ ತೂಪರ್ ರಾಧಾ ಮಾಧವ ಐತೊಟ್ಟಿಗೆ ಅಷ್ಟ ಸಖೀಸ್ ಅಂಚಾದ ಸಖೀಸ್ ನಕ್ಲೇಟ್ ಟಾಪ್ ಮೋಸ್ಟ್ ಸಖಿ ರಾಧಾರಾಣಿ ಅಂಡ್ ರಾಧಾರಾಣಿ ಅಂಚಿ ಇಂಚಿ ಪುನ್ ಲಲಿತ ಬಕ ವಿಶಾಖ ಅಂಚ ಈ ಮಂಜರೀಸ್ ಬಂದಾಗ ಮಂಜರೀಸ್ ನಕುಲು ಇತ್ತ ನಮ್ಮ ಎಂಚ ಪೆರಂಗಾಯದ ಕೊಡಿ ಪನ್ಪ ಪೆರಂಗಾಯದ ಕೊಡಿ ಮಸ್ತ್ ಟೆಂಡರ್ ಇದು ನಮ್ಗೆ ಬಾಯಿಡ್ ಪೊಕ್ಕೆ ನಮ್ಮ ತಿನ್ಪ ಅವು ಟೆಂಡರ್ ಲೀವ್ಸ್ ಅಂಚೆ ನೈಟ್ ಮಲ್ಲ ಈರೇವ್ಕೊಂಡು ಅವು ಸಖೀಸ್ ಎಲ್ಲಿಯ ದದನ್ಪಿನಿ ಟೆಂಡರ್ ಲೀಫ್ಗೆ ಮಂಜರೀಸ್ ಅಂಚ ಮಂಜರೀಸ್ ನಕುಲು
Hare Krishna, Prabhuji left iron. Net is shown. ಎಸ್ ಹರೇ ಕೃಷ್ಣ ಒಂದು ನಿಮಿಷ. ಓಯ್ 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 ಓಯ್. ಎಸ್ ಹರೇ ಕೃಷ್ಣ ಒಂದು ಕರೆಂಟ್ ಪೋಂಡು ಅಂಜ ವೈಫೈ ಆಫ್ ಆನ್ ಸಾರಿ. ಮಂಜರಿನ ಬಗ್ಗೆ ಹೋಯ್ತಾ? ಮಂಜಾರೀಸ್ Manjaris. ನಮ್ಮ ಮಂಜಾರೀಸ್ ಇರ್ತಾ ತುಲೆ ಇತ್ತ ಮಸ್ತ್ ಸ್ಲೈಡ್ಸ್ ಉಂಡು ನೆಟ್ ಯಾನ್ ಎಲ್ಲ ಕಂಟಿನ್ಯೂ ಮನ್ಪೋಡತ್ ಫಾಸ್ಟ್ ಫಾಸ್ಟ್ ಮಂತ್ ಮುಗಿಪೋಡ ಹಿಂಗ್ ಫಾಸ್ಟ್ ಮಂತ್ ಅರ್ಧ ಗಂಟೆ ಮುಗಿಪೋಲಿ ಮಸ್ತ್ ಸ್ಲೈಡ್ಸ್ ಉಂಡು ದಯತ ಮನ್ಪೋಡ ಎಂಚ ಮನ ಪನ್ಲೆ ಆರಾಮೋಡು ಮಲ್ಪಲೆ ಓಕೆ ಆರಾಮ್ ಮಾಡು ಮನ್ಪೋಡ. ಹಾ ಎಂಕಲ ಬಡಲ ಪೊರೆಚ್. ಓಕೆ ದಯಮನ್ನಾಗ ಸ್ಲೈಡ್ಸ್ ಇತ್ತೆ ಅಂತೂ ಮಸ್ತ್ ಉಂಡು ಕಾಲ್ ಪರ್ಸೆಂಟ್ಲ ಸ್ಟಾರ್ಟ್ ಮಂದಿಶ್ ಸುಮಾರು ಉಂಡು. ಓಕೆ ಓಕೆ ತೊಲೆ ಒಡೆ ಮುಟ್ಟ ಏತು ಸ್ಲೈಡ್ ಮಂತೇನ್ ತೂಕ ನೆಕ್ಲ ಸುಮಾರು ಪಾತೇರಿ. ಓಕೆ ಮುಲ್ಪಡು ಒಂಜಿ ಸ್ಲೈಡ್ ಆಂಡ್ ಬ್ರೆಡ್ ಮೂಜಿ 4 5 7 ಓಕೆ ಎಸ್ ಗೋಪಿ ನೆಟ್ಟುಲ್ಲ ಅಂತ 10 ಸ್ಲೈಡ್ ಆನ್ ಅಲ್ಲ ಸುಮಾರು ಉಂಟು ಸ್ಲೈಡ್. ಓಕೆ ಏತು ಮುಟ್ಟ ಆಪುನಾತ್ ಮನ್ಪುಗ ಎನ್ ಮರೆ ನಾಜಿ ನಲ್ಪು ಸ್ಟಾರ್ಟ್ ಮಾಡ್ತೀನಿ. ಓಕೆ ಏತ್ ಗಂಟೆ ಮುಟ್ಟ ಓಕೆ ನಿಕ್ಲೆಗ್ ಒಂದು ನಿಮಿಷ ಫಸ್ಟ್ ನಿಕ್ಲ ಟೈಮ್ ಕೇನು ಅಂತ 8:45 ಮುಟ್ಟ ಓಕೆನಾ? ಓಕೆ 8:30 ಓಕೆ ಎನ್ಮರೆಗೆ ಮುಗಿಪ. ಓಕೆ ಸರಿ ಆವಡ್ ಎನ್ಮರೆಗೆ ಮುಗಿಪ ಸುಮಾರು ಉಂಟು ಪಾತೇರ್ನ. ಓಕೆ ಇತ್ತ ಮೂಲ ನಮ್ಮ ಮಂಜರಿನ ವಿಷಯ ಇತ್ತ ಅಂಚ ಎಂತ ಪಂಡೆ ಇದು ಪೆರಂಗ ಇದ ಕೊಡಿ ಬರ್ಕೊಂಡು ಅವು ಟೆಂಡರ್ ಅವು ಮಂಜರೀಸ್ ಐತ ನೆಕ್ಸ್ಟ್ ಬರ್ಪಿನ ಇರೆ ಅವು ಸಖಿ ಮಲ್ಲ ಲೀಫ್ ಟೆಂಡರ್ ಲೀಫ್ ಒಂದು ಇದು ಮಂಜರೀಸ್ ಬನ್ನಗ 7 ಎನ್ನ ಸಖೀಸ್ ಬನ್ನ 11 16 ಇದು ಮಂಜರೀಸ್ ನಕ್ಲಾದ ಬನ್ನ ಪೂ ಕಂತು ಕೊರ್ರೆ ನೀರ್ ಕಂತು ಕೊರ್ರೆ ಅಕಲ್ಬೋದು ಸಖೀಸ್ ನಕ್ಲೆ ಕೊರ್ಪಿ. ಇದು ಸಖೀಸ್ ಟಾಪ್ ಮೋ ಸಖಿ ಲಲಿತ ಬಕ ವಿಶಾಖ ಅಕಲ್ ಲಲಿತ ಬಕ ವಿಶಾಖ ಕೊರ್ರೆ ಲಲಿತ ಬಕ ವಿಶಾಖವಿನ ರಾಧಾರಾಣಿ ಕೊರ್ಪಿನಿ ರಾಧಾರಾಣಿ ಕೃಷ್ಣ ಕೊರ್ಪಿನಿ ತಿರಿನ ಮಾತಾಡ್ಲಾ. ಎಸ್ ಮಂಜರೀಸ್ ಬಕ ಸಖೀಸ್ ಅದನ್ನು ಗೊತ್ತಾಂಡ ಬರೆಯೋದಲ್ಲೇ ಒಂದು ಮಾತ ನೆನಪುದಿಲ್ಲ ಬಗ್ಗೆ ಜನಕ್ಕಳ ಎಂಚಿನ ಪನೋಚಿ ರಾಂಗ್ ಕಮ್ಯುನಿಕೇಶನ್ ಡೇಂಜರಸ್
ಐದು ಪನ್ನೊಂದೇ ಮನಿ ಪಂದೆ ಕುಲ್ಲು ಓಕೆ ತಪ್ಪು ಬಂದ್ ಬೇನೆ ಡೆತ್ ಅಂಚ ಅದು ಬರೀಗತ್ತೊಂದ್ಲೆ ಅಂಚ ಇತ್ತ ಈ ಮಂಜರೀಸ್ ಗಟ್ಲೆಟ್ ಇದು ನಮ್ಮ ಮಾತು ಪ್ರೀವಿಯಸ್ ಆಚರಣೆ ಮಂಜರಿ ಇದು ಭಕ್ತಿ ವಿನೋದ್ ಠಾಕೂರ್ ಈಸ್ ಎ ಕಮಲ ಮಂಜರಿ, ಭಕ್ತಿ ಸುಧಾನ್ ಸರಸ್ವತಿ ಠಾಕೂರ್ ಈಸ್ ಎ ನಯನ ಮಂಜರಿ, ಕಿಶೋರ್ ದಾಸ್ ಬಾಬಾಜಿಲ ಮಂಜರಿ, ಜಗನ್ನಾಥ್ ದಾಸ್ ಬಾಬಾಜಿ ಮಂಜರಿ ಒಂದು ಮಾತ್ರ ರಿವೀಲ್ ಆತನು ಬೊಕ್ಕ ಏರ್ ನಮ್ಮ ಬಲದೇವ್ ವಿದ್ಯಾಭೂಷಣ್ ಈಸ್ ಎ ಮಂಜರಿ, ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಈಸ್ ಎ ಮಂಜರಿ, ನರತೋನ್ ದಾಸ್ ಠಾಕೂರ್ ಈಸ್ ಎ ಮಂಜರಿ, ರಾಮಚಂದ್ರ ಈಸ್ ಎ ಮಂಜರಿ, ಶ್ರೀನಿವಾಸ ಆಚಾರ್ಯ ಈಸ್ ಎ ಮಂಜರಿ, लोकनाथ गोस्वामी इज अ मंजरी, हाँ कृष्णराज कविराज गोस्वामी इज अ मंजरी, मग याजी गोस्वामी माता मंजरी म्हणजे प्रीवियस आचार्य ನಮ್ಮ ಪರಂಪರೆ ನಮ್ಮ ತೂಂಡ all are ಮಂಜರೀಸ್ ಇದು ಪ್ರಭುಪಾದ ರಿವೀಲ್ ಮಂದಿಜೇರು ಹೊರಕೀರ್ನು ಪ್ರಭುಪಾದ ದಾವರಿಯ ಪ್ರಭುಪಾದ ಶಿಷ್ಯ ಪ್ರಭುಪಾದ ಈ ರೇಂಚಿನ ಇದು ಬಾಕಿದ ಮಾತಾ ಪ್ರೀವಿಯಸ್ ಆಚಾರ್ಯ ಮಂಜರಿ ವಾಟ್ ಯು ಆರ್ ಐಕ್ ಪ್ರಭುಪಾದ ಅನ್ಬಿನಿ ಏತ್ ಬೋರ್ಡ್ ಯಾನಾತ್ನಿಕ್ ಪಂತೆ ಎನ್ನ ಒಂದಿನ ವಿಷಯ ಪಂಡ ಯು ವಿಲ್ ಫೇಂಟ್ ಯಾವಲೆ ಮತಿದಾದ ಬೂರ್ವ ಅವು ಬುಡ್ಚಿನಿಕ್ಕೆ ಎತ್ತು ಬೋರ್ಡ್ ಆತ್ಮಂತೆ ಐ ಟಿ ಸಮಾಧಾನ ಅಲ್ಲ ಅಂಚಾದ ದೇರ್ ಆಲ್ ಮಂಜರೀಸ್ ದೇ ಆರ್ ಸರ್ವಿಂಗ್ ಅಂಚ ಮಂಜರಿ ನಕ್ಲೆ ಟಾಪ್ ಮೋಸ್ಟ್ ರೂಪ ಮಂಜರಿ ಅಂಚ ರೂಪ ಮಂಜರಿ నేను పుస్తకం ಬರೀತೀನಿ ಮಾಮೂಲಿ ಆತ ಎಸ್ ತಲೆ ಒಂದೇ ನಾನು ಶ್ಲೋಕ ಶ್ರೀ ಚೈತನ್ಯ ಮನೋವಿಷ್ಟಂ ಸ್ಥಾಪಿತಮೇನ ಭೂತಲೆ ಸಾರಿ ದಯಮಂತ ನಿಕ್ಲೆ ಓದರ ಕೊರೋಡದ ಸಾರಿ ಏರೆಗಿತ್ತೆ ಸುಮತಿ ರಮೇಶ್ ಎಸ್ ಓಕೆ ಸಾರಿ ಸುಮತಿ ರಮೇಶ್ ಓದಲೆ ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಶ್ರೀ ರೂಪ ಗೋಸ್ವಾಮಿ ಪ್ರಭುಪಾದರು ಶ್ರೀ ಚೈತನ್ಯ ಮಹಾಪ್ರಭುಗಳ ಮನೋಭಿಲಾಷೆಯನ್ನು ನೆರವೇರಿಸಲು ಈ ಭೌತಿಕ ಜಗತ್ತಿನಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಸ್ಥಾಪಿಸಿದರು. ಸ್ವಯಂ ರೂಪ ಕದಾಮಂ ದದಾದಿ ಸ್ವಪಾಂತಿಕಂ ತಮ್ಮ ಚರಣ ಕಮಲಗಳ ಅಡಿದಾವರೆಗೆಯಲ್ಲಿ ನನಗೆ ಆಶ್ರಯನೆಂದು ನೀಡುವಿರಿ. ಓಕೆ ಅಂಚಾದ ಒಂದು ಪ್ರಾರ್ಥನೆ ನಮ್ಮ ಮಾತಾ ಒಂದೇನು ಮನ್ಬೋಡು ಐಕ್ ದೊದರ್ಮಿನಿ ಕ್ಲಾಸ್ ಸ್ಟಾರ್ಟ್ ಮಾಡ್ಕೊಂಡು ಎಂಗ್ಲು ಒಂದೇನು ಮಾತು ಪನ್ಪ ಓಮ ಜ್ಞಾನ ತಿಮ್ರಂದ ಸೇವಾಗ ಒಂದೇನು ಮನ್ಪ ದಯಗ ಒಂದೇನು ದಯ ಬಂದಾಗ ಪ್ರಭುಪಾದ್ಲ ಒಂದೇನು ಮನೋದು ತಮ್ಮ ಚರಣ ಕಮಲಗಳ ಅಡಿದಾವರೆಯಲ್ಲಿ ನನಗೆ ಆಶ್ರಯವನ್ನೆಂದು ನೀಡುವರು ಏ ಪೈಂಗ್ ರೂಪ ಗೋಸ್ವಾಮಿ ಆಶ್ರಯ ಕೊರಪೇರು ಇತ್ತೆ ಪ್ರಭುಪಾದ್ ನಿಕ್ಲೆ ಮಾತ್ರ ಗೊತ್ತುಂಡು ಪ್ರಭುಪಾದ್ ಓಲಿತೀನಿ ಸನ್ಯಾಸಕ್ಕೆ ತೊಂದ ಇವಾಗ ಓಲಿತೀನಿ ಪ್ರಶ್ನೆ ನಿಕ್ಲ ಪ್ರಭುಪಾದ್ ಸನ್ಯಾಸ ವಾ ವರ್ಷಕ್ಕೆ ತೊಂದೇರು ಇವಾಗ ಆರು ಓಲಿತೀನಿ ಎಸ್ ವೃಂದಾವನ್ ಅಂದು ವೃಂದಾವನ್ ಓ ವರ್ಷಕ್ಕೆ ತೊನ್ನಿ ಏರ್ ಪನ್ಪಾರು 1968 ಶೇರ್ ಬಂದ್ಬಾರ್ದು ಸರಿಯಾದ ಉತ್ತರ ಏರ್ ಕೊರ್ಪ 1972 ತೆರೆಯೋಡು ಮಸ್ತ್ ಇಂಪಾರ್ಟೆಂಟ್ ಏರೆಗ್ಲು ಗೊತ್ತು ಜಾ ಓಕೆ ತುಲೆ ಪ್ರಭುಪಾದ್ 1959 ಸನ್ಯಾಸಕ್ಕೆ ತೊನ್ನಿ 1959 at the age of 63 ಅಶ್ವತ್ ಮುಜಿ ವರ್ಷಡಾರು ಸನ್ಯಾಸಕ್ಕೆ ತೊನ್ನಿ ಮುಖ ಪ್ರಭುಪಾದ್ ಆಜಿ ವರ್ಷ ಟಿಲ್ 1965 ಅಮೆರಿಕ ಓಪಿನಿ ಈ ವಾಸ್ ಇನ್ ವೃಂದಾವನ್ ಹೋಲ್ ವೃಂದಾವನ್ ಓಲಿತೀನಿ ಎಸ್ ಏರ್ ಬನ್ಪರ್ ವೃಂದಾವನ್ ಓಲಿತೀನಿ ಓ ಪ್ಲೇಸ್ ಇಡ್ತೀನಿ ಏರ್ ಬನ್ಪರ್ ಲೆಮನ್ ರೇತಿ ಹತ್ತಪ್ಪ ನಮ್ಮ ಸರಿತ ಉತ್ತರ ನೋಡು ಓ ಪ್ಲೇಸ್ ಇಡ್ತೀನಿ ವೃಂದಾವಂಡ್ ಒಂದುಲ ಮಸ್ತ್ ಇಂಪಾರ್ಟೆಂಟ್ ಇಸ್ಕಾನ್ ದಕ್ಲಿಗೆ ಆ ಜಾಗಿ ಭಾರಿ ಇಂಪಾರ್ಟೆಂಟ್ ಏರಿಗೆ ಗೊತ್ತು ಜಾ ಎಸ್ ಓಕೆ ಇತ್ತಿನ ಜಾಗಿ ಓಪನ್ನಗ ರಾಧಾ ದಾಮೋದರ್ ಟೆಂಪಲ್
ರಾಧಾ ದಾಮೋದರ ಟೆಂಪಲ್ ನಿ ಏರ್ ಕಟ್ಟಿದೀನಿ ಏರೆಗ್ಲ ಗೊತ್ತುಂಡಾ? ಎಸ್, ಏರ್ ಕಟ್ಟಿದೀನಿ ಗೊತ್ತುಜಾ? ಓಕೆ. ರಾಧಾ ದಾಮೋದರ ಟೆಂಪಲ್ ಕಟ್ಟುನು ಜೀವ ಗೋಸ್ವಾಮಿ ಅಂಚಾದ ಈ ಆಜಿ ಗೋಸ್ವಾಮಿ ನಕುಲು ಬಕ ನಮ್ಮ ಪ್ರೀವಿಯಸ್ ಮಾತ ಆಚಾರ್ಯರ್ ಎಂಚಿನ ಆಚಾರ್ಯರ್ ಆಜಿ ಗೋಸ್ವಾಮಿ ಎನ್ಮ ಗೋಸ್ವಾಮಿ ಆಜಿ ಗೋಸ್ವಾಮಿ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ಜೀವ ಗೋಸ್ವಾಮಿ ಸಾರಿ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ಐ ಬೊಕ ರಘುನಾಥ दास गोस्वामी रघुनाथ भट्ट गोस्वामी गोपाल भट्ट गोस्वामी जीव गोस्वामी लोकनाथ गोस्वामी कृष्णनाथ कविराज गोस्वामी मुकुलु 8 गोस्वामीस ಈ ಎನ್ಮ ಗೋಸ್ವಾಮೀಸ್ ಪ್ಲಸ್ ಮಾತ ಪ್ರಿವಿಯಸ್ ಆಚಾರ್ಯ ನಕುಲು ಅವಳು ಮೀಟಿಂಗ್ ಮಂದೊಂದಿತ್ತೇರಿಗೆ ಎಂಚ ಈ ವೈಷ್ಣವ ಧರ್ಮನು ಪ್ರಚಾರ ಮಂದು ಅಂಚಾದ ಪ್ರಭುಪಾದ ಪಂಪಿನಿ ಈ ರಾಧಾ ದಾಮೋದರ್ ಟೆಂಪಲ್ ಇಸ್ಕಾನ್ ದಕ್ಲೆ ಇದು ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಪ್ಲೇಸ್, ಭಯಂಕರ ಇಂಪಾರ್ಟೆಂಟ್ ಪ್ಲೇಸ್. ಏನೊಂದೇನು ದಾಯಿಗೆ ಬಂದೊಂದಲ್ಲೇ ಬಂದಾಗ ಅವಳು ಜೀವ ಗೋಸ್ವಾಮಿ ಬೊಕ್ಕ ರೂಪ ಗೋಸ್ವಾಮಿನ ಸಮಾಧಿ ಉಂಟು ಓದಿತ್ತಿನಕ್ಲೆ ಗೊತ್ತಪ್ಪು ಅವಳುಂಡು ಅಂಜೆ ಪ್ರಭುಪಾದನ ರೂಮ್ಲೆ ಇರ್ತನು ಪ್ರಭುಪಾದನ ರೂಮ್ದ ಖಂಡಿಗೆ ಇತ್ತ ತೋಜಿತ್ತ ಅವ್ಳು ಕನ್ಸ್ಟ್ರಕ್ಷನ್ ಆತಂಡು ಆ ಖಂಡಿಗೆ ಸರಿಯಾದ ರೆಡ್ ಸಮಾಧಿ ತೋಜೊಂದಿತ್ತನು ಅಂಚ ಪ್ರಭುಪಾದಗೆ ಫಸ್ಟ್ಗೆ 1965 ಅದನ್ನ ಗುರು ಇನ್ಸ್ಪಿರೇಷನ್ ಕೊರ್ಪಿನಿ ಎಸ್ ನೌ ಯು ಕ್ಯಾನ್ ಗೋ ಟು ಅಮೇರಿಕಾ. ಪ್ರಭುಪಾದ ಅಲ್ಪ ಭಾಗವತಂ ಬರಿ ಹೊಂದಿತ್ತೇರು ಫಸ್ಟ್ ಕ್ಯಾಂಟು ಐದು ಬೊಕ್ಕ ಪ್ರಭುಪಾದ ಬೇರೆ ಫಸ್ಟ್ ಐ ಗಾಟ್ ಇನ್ಸ್ಪಿರೇಷನ್ ಫ್ರಮ್ ಮೈ ಗುರು ಸ್ಪಿರಿಚುವಲ್ ಮಾಸ್ಟರ್ ಹೇಳಿದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ದೆನ್ ಐ ಗಾಟ್ ಇನ್ಸ್ಪಿರೇಷನ್ ಫ್ರಮ್ ಎರಡು ಬರ್ತೀನಿ ಇನ್ಸ್ಪಿರೇಷನ್. ದೇರ್ ವೇರ್ 2 gentlemen, their eyes were like lotus petal. Prabhupada one explain on where, and they said yes, now you can do it. Underu Jiva Goswami baka Rupa Goswami ಇತ್ತೆಲ್ಲ ಸಮಾಧಿ ಉಂಡಲ್ಪ ಅಂಚ ಒಂದು ಮಾತ ಮಸ್ತ್ ಇಂಪಾರ್ಟೆಂಟ್ ಬರೀಗೆ ತೊಂದ್ಲೆ ಅಂಚ ಶ್ರೀಲ ರೂಪ ಗೋಸ್ವಾಮಿ ಪ್ರಭುಪಾದರು ಶ್ರೀ ಚೈತನ್ಯ ಮಹಾಪ್ರಭುಗಳ ಮನೋಭಿಲಾಷೆಯನ್ನು ನೆರವೇರಿಸಲು ಈ ಭೌತಿಕ ಜಗತ್ತಿನ ಕೃಷ್ಣ ಆಂದೋಲನ ಸ್ಥಾಪಿಸಲು ಅಂಚ ಚೈತನ್ಯ ಮಹಾಪ್ರಭುನ ಮನಸ್ಸದೊಲೆ ದಾದೊಂಡು ಅವು ಮಾತ ಗೊತ್ತಾತನಿಗೆ ರೂಪ ಗೋಸ್ವಾಮಿ ಅವ್ರನ್ನ ಇಚ್ಛೆ ಹೆಂಚಿನ ಅಭಿಲಾಷೆ ಹೆಂಚಿನ ಅಂಚದ ಮೂಲ ಪ್ರಭುಪಾದ ಬಿಂದಾದ ತಮ್ಮ ಚರಣ ಕಮಲಗಳ ಅಡಿದಾವರೆಯಲ್ಲಿ ನನಗೆ ಆಶ್ರಯವೆಂದು ನೀಡುವಿರಿ. ರೂಪ ಗೋಸ್ವಾಮಿ ಏ ಪೈರ್ ವಿ ಆರ್ ಆಲ್ ನೋನ್ ಆಸ್ ರೂಪಾನುಗಾಸ್ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಉಂಟು ಭಕ್ತಿ ದದಂಬಿನಿ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ಗೆ ಉಪದೇಶಾಮೃತ ರೂಪಾನುಗಾಸ್ ಪ್ರಭುಪಾದ ವಿ ಆರ್ ಆಲ್ ರೂಪಾನುಗಾಸ್ ಫಾಲೋವರ್ ಆಫ್ ರೂಪ ಗೋಸ್ವಾಮಿ ಅಂಚೆ ಪ್ರಭುಪಾದ ನಟೊಂದು ಲೇರು ಒಂದು ಪ್ರಭುಪಾದ ಬಂದದ್ದು ತಮ್ಮ ಚರಣ ಕಮಲ ಅಡಿದವರು ನನಗೆ ಆಶ್ರಯವೆಂದು ನೀಡುವಿರಿ. ರೂಪ ಗೋಸ್ವಾಮಿನ ನಂಗೆ ಬ್ಲೆಸ್ಸಿಂಗ್ ಬೋರ್ಡ್ ಭಕ್ತಿ ನಮ್ಮ ದುಂಬೋಡಾಣ ಓಕೆ. ಎಸಿತೆ ಗುಂಪು ಚಟುವಟಿಕೆ ಪ್ರಭುಪಾದರು ಭಕ್ತಿರ ಸಿಂಧುವನ್ನು ಬರೆಯಲು ಕಾರಣಗಳನ್ನು ಗುರುತಿಸಿ ಈ ಕಾರಣಗಳು ನಿಮಗೆ ವೈಯಕ್ತಿಕವಾಗಿ ಮತ್ತು ಸಮಾಜದಲ್ಲಿ ಹೇಗೆ ಪ್ರಸ್ತುತವಾಗಿದೆ ಎಂಬುದನ್ನು ಚರ್ಚಿಸಿ ನಿಮ್ಮ ಚರ್ಚೆಯ ಫಲಿತಾಂಶಗಳು ಇಡೀ ತರಗತಿಗೆ ಪ್ರಸ್ತುತಪಡಿಸಲು ಪ್ರತಿನಿಧಿಯನ್ನು ಆಯ್ಕೆ ಮಾಡಿ. ಗುಂಪು 1 ಪ್ರಸ್ತಾವನೆ ಒಂದೆರಡು ಓಕೆ. ಗುಂಪು 2 ಪ್ರಸ್ತಾವನೆ 1 ಓಕೆ ಓಕೆ. ಇದು 2 ಗ್ರೂಪ್ ಮನ್ಪೋಯ ಭಕ್ತಿರ ಸಿಂಧುವನ್ನು ಬರೆಯಲು ಕಾರಣ ಗುರುತಿಸಿ ಪ್ರಶ್ನೆ ಗುಂಪು ಚಟುವಟಿಕೆ 1 ಓಕೆ. ನಮ್ಮದಲ್ಲಿ ಹೇಗೆ ಪ್ರಸ್ತಾವ ನಿಕ್ಕು ನಿರ್ಧನಿಕುಲು ಓದುದು ಮನ್ಪೆರೆ ವೈಟ್ ಪ್ರಸ್ತಾವನೆ ಗುಂಪು 1 ಕಾಂಡ 1 ಪ್ರಸ್ತಾವನೆ ಓಕೆ. ಗುಂಪು 2 ಕಾಂಡ ಪ್ರಸ್ತಾವನೆ 1 ಓಕೆ. ಒಂದು 14, 15 ಒಂದು 12, 13 ಪ್ರಸ್ತಾವನೆ ಪೇಜ್ ನಂಬರ್ ಓಕೆ. ಎಸ್ ಮಾತಿಗೆ ಅರ್ಥ ಆನದ ಕ್ವಶನ್ ಪಾಡುವ ಏನಿದೆ ಮೂಲು ಓಕೆ ಮೂಲ ಪಾಡ್ದೆ ಪ್ರಶ್ನೆ ಓಕೆ. ನೆಕ್ ಇದು 3 ನಿಮಿಷ ಸಮಯ ಕೊರ್ಪೆ
ಡಿಸ್ಕಸ್ ಮಾಡ್ತಾರೆ ಅವಾಗ 2 ನಿಮಿಷ ಪ್ರೆಸೆಂಟೇಷನ್ 2 ಟೀಮ್ ಮಾಡಿದು ಒರಿ ಓಕೆ ಹರೇ ಕೃಷ್ಣ ಗೊತ್ತಾಣದ ಮಾತೆಗಳ ಎಸ್ ಬ್ರೇಕ್ಔಟ್ ರೂಮ್ ಅಂತ ಎಸ್ ಹರೇ ಕೃಷ್ಣ
ಓಕೆ, ಹರೇ ಕೃಷ್ಣ. ಎಸ್, ರೆಡ್ ಟೀಮ್ ಹ್ಯಾಂಡ್ ರೈಸ್ ಮಾಡ್ಬಿಳೆ. ಓಕೆ, ರೆಡ್ ಟೀಮ್ ರೆಡ್ ಜನ ಎಕ್ಸ್ಪ್ಲೇನ್ ನಂಬರೇ. ಎಸ್, ಹರೇ ಕೃಷ್ಣ. ಫಾಸ್ಟ್ ಫಾಸ್ಟ್ ಫಾಸ್ಟ್. ಓಕೆ, ಆಶಾ ಶೆಟ್ಟಿ ಪನ್ಲೆ ನಿಕ್ಲೇಗ್ ಹರೇ ಕೃಷ್ಣ ಪ್ರಭು. ನೆಟ್ ಹೋಯ್ತೀನಿ. ಫಸ್ಟ್ ದ ಪದ್ರಾಡು ಒಕ್ಕ ಪದಿ ಮುಚ್ಚಿನ ಪದ್ರಾಡು ಪದಿಮೂಜ ಗುಂಪು 1 ಪ್ರಸ್ತಾವನೆ ಪದ್ರಾಡು ಪದಿಮೂಜ. ಓಕೆ ಪನ್ಲೆ ಮಂಡ ಒಂದು ಭಕ್ತಿ ರಸಾಮೃತ ತಂಡ ಕೃಷ್ಣ ಪ್ರಜ್ಞೆ ಮಂಡ ವ್ಯಕ್ತಿನ ತಕ್ಷಣ ಉಮ್ಮಳ ರಹಿತವಾದ ಬಹು ಮಂಗಳಕರದ ಜೀವನಗ ಕನ್ಪುಂಡು. ಐಕೋಸ್ಕರ ಲೋಕೋತ್ತರದ ಅಸ್ತಿತ್ವನ ಕೊರ್ದು ಮುಕ್ತಿ ಪನ್ಪಿನ ಮೌಲ್ಯನ ತಗ್ಗಿಸವಣಿತು. ಮುಕ್ತಿದ ಅನುಭವನು ಕಟ್ಟು ಕೊಡಲು ಭಕ್ತಿ ರಸಾಮಂದನ್ ಬರೆಪೇರ್ ಬಂಡ ಭಗವಂತನ ಅಲೌಕಿಕ ಪ್ರೇಮ ಸೇವೆಡು ನಮ್ಮ ಎಂಚ ಆಸ್ವಾದನೆ ಮದ್ಪಡು ಭಕ್ತಿ ರಸನು ಮಾಧುರ್ಯ ಭಕ್ತಿ ರಸದ ಮಾಧುರ್ಯನ ಒಂದು ಐಕೋಸ್ಕರ ಭಗವಂತ ಬರೆಪೇರ್ ಬಂಡ ಮೇರು ಪ್ರಭುಪಾದನೇನು ನಮ್ಮನ ಉನ್ನತ ಒಂದೇ ಕನಾರೆಗೋಸ್ಕರ ಮಂಗಳ ನಮ್ಮನ ಜೀವನ. ಓಕೆ, ಈ ಕಾರಣಗಳು ನಿಮಗೆ ವೈಯಕ್ತಿಕವಾಗಿ ಮತ್ತು ಸಮಾಜದಲ್ಲಿ ಹೇಗೆ ಪ್ರಸ್ತುತವಾಗಿದೆ ಅನ್ನೋದು ಚರ್ಚಿಸಿ. ಪಂಡ ಒಂದು ನೆಟ್ ಹತ್ರ ನಮ್ಮನ ಏನಂತೇರು ಮರಣ ಉಪ್ಪಂದಿನ ಒಂದು ಮರಣನೆ ಉಪ್ಪಂದಿನ ಅಮೃತ ನೆಕ್ ಅಮೃತ ಅನ್ಪೇರ್ ಬಂಡ ಮರಣ ದಾಂಚಿನ ಮುಂದೇನು ಬಂಡ ಒಂದು ಮಲ್ತಂಡ ನಮ್ಮ ಒಂಜಿ ಬಹುದೊಡ್ಡ ಅಪಾಯವನ್ನ ಮನುಷ್ಯನಾಗಿ ಪುಟ್ಟುನ ಬಂಡ ಜನ್ಮ ಮೃತ್ಯು ಜರವಾದ ದಟ್ ಬುಟ್ಟು ನೀನು ತಡೆಪೊಲ್ಲಿ ಪಂದ ಆ ಒಂಜಿ ಪನೊಂದಿ ಪ್ರಭು. ಓಕೆ, ಧನ್ಯವಾದ ಧನ್ಯವಾದ. ಎಸ್, ಹರೇ ಕೃಷ್ಣ. ನೆಕ್ಸ್ಟ್ ಇಯರ್ ಪಿರೋಂಜಿ ಟೀಮ್ ಹಿಡ್ದು ಆಂಡ್ರೇಸ್ ಮನ್ಪ್ಲೇ ಪಿರೋಂಜಿ ಟೀಮ್ ಹಿಡ್ದು ಏರ್ ನಿಕ್ಲೇಗ್ ಗುಂಪು 2 ಪ್ರಸ್ತಾವನೆ 14-15. ಓಕೆ, ಸುಕನ್ಯಾ ಶೆಟ್ಟಿ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ನೆಟ್ರೆ ಎಂಕ್ಲು ತೂನಿ ನಮ್ಮ ದುಂಬುದ ಜನ್ಮದ ಎಂಚ ಸಿದ್ಧತೆ ಮಲ್ಪೊಲಿ ಬಂದು ಪಂಡ ಇತ್ತೆ ನಮ್ಮ ಎನ್ನುವ ಒಂದು ಎನ್ನ ದೇಹ ಪೊಯ್ನೆಡ್ ಬಕ್ಕ ನನ್ನ ದಾಲ ಇಜ್ಜಿ ಬಂದ ಅಂಚ ನೆಟ್ಟು ನಂಗೆ ಪ್ರಭುಪಾದ ಗೊತ್ತಾರಿಗ ದುಮ್ಮದ ಜನ್ಮೋಡ್ ನಮ್ಮ ಇತ್ತೆ ಎಡ್ಡೆ ಮಲ್ತನ ಕುಡಿನ ಜನ್ಮೋಡು ವೈಷ್ಣವ ಬ್ರಾಹ್ಮಣರ್ನ ಶ್ರೀಮಂತರ್ನ ಜೋಕ್ಲಾದ ಪುಟ್ಟು ದುಮ್ಮು ಕಂಟಿನ್ಯೂಸ್ ಮಲ್ಪಲ್ ಬಂದು ಎನ್ನುಂಡ ಇಟ್ಟು ಅಲ್ತ ಬಕ್ಕ ಸಾಮಾನ್ಯ ವ್ಯಕ್ತಿನಗಳಿಗೂ ಒಂಜಿ ಕೃಷ್ಣ ಪ್ರಜ್ಞೆ ಎಂಚ ಮಲ್ಪೋಡು ಬಂದು ಪನ್ನರೆಗಸ್ರ ಶ್ರೀಲ ಪ್ರಭುಪಾದ ನಂಗೆ ಗ್ರಂಥೋಡು ಗೊತ್ತು ಮಲ್ಪೇರು. ಅಲ್ತ ಬಕ್ಕ ಭಗವಂತನೊಟ್ಟು ನಮ್ಮ ಎಂಚ ಪಿರ ನಮ್ಮ ಯೋಗ ಪಂಡ ಪ್ರೇಮ ಅರ ಮರುಸ್ಥಾಪನೆ ಎಂಚ ಮಲ್ಪೊಲಿ ಬಂದು ಐಕಸ್ರ ನೆಟ್ಟು ನಮ್ಮ ತೂವೊಲಿ ಭಕ್ತಿ ರಸಾಮೃತ ಸಿಂಧುಡು. ಅಲ್ತವಾಗ ನಮ್ಮ ಐತೆ ಪ್ರಾಪಂಚಿಕ ಜಗತ್ತೇ ನಮ್ಮ ಒಂಜಿ ಸುಖ ಬಂದು ಎನ್ನುವ ಅಂಚ ಅವೇಡ್ದು ನಮ್ಮ ಐತೆ ಆಧ್ಯಾತ್ಮಿಕ ಜಗತ್ತು ಸುಖ ಪಡೆಯಲಿ ನೆಟ್ಟು ಮುಂದೆ ನಮ್ಮ ಗ್ರಂಥನು ಓದುದು. ಓಕೆ ಅಂಡೆ. ಎಸ್, ಧನ್ಯವಾದ ಧನ್ಯವಾದ. ಎಸ್, ಧನ್ಯವಾದ. ಮತ್ತೆ ದುಂಪೋಯಿ ಎನ್ಮರಿಗೆ ಎಕ್ಸಾಕ್ಟ್ ಉಂಟಾವೆ ಮಸ್ತ್ ಉಂಟು ಸ್ಲೈಡ್ಸ್ ಎಲಂಜಿ ಮನ್ಪುಗ ನೆಕ್ಸ್ಟ್ ಸೋಮವಾರ. ಓಕೆ, ನೆಕ್ಸ್ಟ್ ಓಯರಿಗೆ ಹೋದರೆ ಮಂತದ ಶ್ರೀಲೇಖ. ಎಸ್, ಓದಲೆ. ಹರೇ ಕೃಷ್ಣ ಪ್ರಭುಜಿ. ಭಕ್ತಿ ರಸಾಮೃತ ಸಿಂಧುವಿನ ಉದ್ದೇಶ ವಿಶ್ವಸಂಸ್ಥೆಯಂತಹ ಮಹಾನ್ ಪ್ರಯತ್ನಗಳಿಂದಲೂ ನಾವು ಮಾನವ ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಸೃಷ್ಟಿಸಲು ವಿಫಲರಾಗಿದ್ದೇವೆ. ಏಕೆಂದರೆ ನಮಗೆ ಸರಿಯಾದ ವಿಧಾನ ತಿಳಿದಿಲ್ಲ. ವಿಧಾನವು ತುಂಬಾ ಸರಳವಾಗಿದೆ, ಆದರೆ ಒಬ್ಬರು ಅದನ್ನು ಶಾಂತ ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಳಬೇಕು. ಹರೇ ಕೃಷ್ಣ ಪ್ರಭು. ಭಕ್ತಿ ರಸಾಮೃತ ಸಿಂಧು ಭಕ್ತಿ ರಸಾಮೃತ ಸಿಂಧುವಿನ ಉದ್ದೇಶ ಭಕ್ತಿ ರಸಾಮೃತ ಸಿಂಧು ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನನ್ನು ಪ್ರೀತಿಸುವ ಸರಳ ಮತ್ತು ಸ್ವಾಭಾವಿಕ ವಿಧಾನವನ್ನು ಕಲಿಸುತ್ತದೆ. ನಾವು ಶ್ರೀಕೃಷ್ಣನನ್ನು ಪ್ರೀತಿಸಲು ಕಲಿತರೆ ತಕ್ಷಣವೇ ಮತ್ತು ಏಕಕಾಲದಲ್ಲಿ ಪ್ರತಿ ಜೀವಿಯನ್ನು ಪ್ರೀತಿಸುವುದು ತುಂಬಾ ಸುಲಭ. ಹರೇ ಕೃಷ್ಣ. ಭಕ್ತಿ ರಸಾಮೃತ ಸಿಂಧುವಿನ ಉದ್ದೇಶ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಿರ್ದೇಶಿಸಿದಂತೆ ಭಕ್ತಿ ಸೇವೆಯ ಕಲೆಯನ್ನು ಕಲಿಯಲು
ಅಂತಹ ಗೊಂದಲಮಯ ಜನರಿಗೆ ನಾನು ಈ ಮೂಲಕ ಮನವಿ ಮಾಡುತ್ತಿದ್ದೇನೆ ಮತ್ತು ಅವರ ಹೃದಯದಲ್ಲಿ ಉರಿಯುತ್ತಿರುವ ಭೌತಿಕ ಅಸ್ತಿತ್ವದ ಬೆಂಕಿಯು ತಕ್ಷಣವೇ ಆರಿ ಹೋಗುತ್ತದೆ ಎಂದು ನನಗೆ ಖಾತ್ರಿ ಇದೆ. ಹರೇ ಕೃಷ್ಣ. ಧನ್ಯವಾದ 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 ಪ್ರಭು. ಓಕೆ ಈತನ ಒಂದಿನ ಮೂಜೆಲ್ಲ ತೂಕದಾದ ಅಂದ ಫಸ್ಟ್ಗೆ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಮುಕುಲು ಆಕ್ಚುಲಿ ಈ ಮಂತಿಂದಾಗಿ ಬಂದಾಗ ಇಡೀ ವಿಶ್ವ ಶಾಂತಿ ದಿಕ್ಕಡ ಆಂಡ ಶಾಂತಿ ದಿಕ್ಕದಿಗೆ ಪ್ರಭುಪಾದ ಬರ್ಬೇಡಿ ಶಾಂತಿ ದಿಕ್ಕದಿಸಿ ಇದು ಎಂಜ ಬಂದಾಗ ಅಮೇರಿಕಾಗ ರಷ್ಯನ್ ತುಂಡ ಆಪುಜಿ ಅಮೇರಿಕಾಗ ಚೈನನ್ ತುಂಡ ಆಪುಜಿ ಇತ್ತ ಪಾಕಿಸ್ತಾನ ಇಂಡಿಯನ್ ತುಂಡ ಆಪುಜಿ ಇಂಚ ಒಂಜಿ ದೇಶ ಪಿರೊಂಜಿ ದೇಶ ತುಂಡ ಆಪುಜಿ ಆಕ್ಚುಲಿ ಈ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ ಮಂದಿಯಿಂದ ಬಂದಾಗ ಮಾತೆಲ್ಲ ಒಟ್ಟಿಗೆ ಕಾಪರೇಟ್ ಮಂಪರ್ ಅಣ್ಣ ಕಾಪರೇಟ್ ಮಂಪರ್ ಆಯ್ತು ಪ್ರಪೋಸ್ ಬಂದಿನಿ ಕಾಪರೇಟ್ ಮಂಪರ್ ಸಾಧ್ಯನೇ ಈಜಿಗೆ ಕಾಪರೇಟ್ ಮಂಪರ್ ಸಾಧ್ಯ ಉಪನೇಪ ಬಂದಾಗ ನಡುಡು ಕೃಷ್ಣ ಬತ್ತನ ಮಾತ್ರ ಇದು ಪ್ರಪೋಸ್ ಮಂಪರ್ ವೇರ್ ಆಸ್ ಇಸ್ಕಾನ್ ಅಚೀವ್ಡ್ ಇತನ ಪರಿಕ್ರಮ ಪೋಪೆ ವರ್ಷ ಈ ವರ್ಷ ಬೋದುಜಿ ವರ್ಷ ಪೋಪೆ ಪರಿಕ್ರಮ ಎಂಚಿನ ಬಂದಾಗ ಯಾನು ಒಪ್ಪೋಣ ಇಂಟರ್ನ್ಯಾಷನಲ್ ಗ್ರೂಪ್ ಉಡುಪುನು ಐಟು 100 ದೇಶದ ಬರ್ಬೇಕು ಏರೇಗು ಟೆನ್ಷನ್ ಇಜಿ ಕಿರಿಕಿರಿಜಿ ಒರಿಯೇಗು ಪಿರೊರಿಯೇಗು ಕೆಕ್ಕಿಲ್ ಬತ್ತುಜೆ ಅಂಚಾದ ದಾಯಕ ದಯಬಣ್ಣ ಕೃಷ್ಣ ಸೆಂಟರ್ಡ್ ಉಲ್ಲೆ ಈ 5ನೇ ಅಧ್ಯಾಯದ 29ನೇ ಶ್ಲೋಕ ಭೋಕ್ತಾರ ಮೇಘ್ನ ತಪಸಾಂ ಸರ್ವಲೋಕ ಮಹೇಶ್ವರಂ ಸೂರ್ಯದಂ ಸರ್ವಭೂತಾನಾಂ ಜ್ಞಾತ್ವ ಮಾಂ ಶಾಂತಿ ಪೃಚ್ಛತಿ ಭೋಕ್ತಾರ ಕೃಷ್ಣೆ ಎಂಜಾಯರ್ ಕೃಷ್ಣೆ ಕಂಟ್ರೋಲರ್ ಕೃಷ್ಣೆ ಬೊಕ್ಕ ವೆಲ್ ವಿಶರ್ ಕೃಷ್ಣೆ ಒಂದು ಶಾಂತಿದ ಫಾರ್ಮುಲಾ ಆಗಿದೆ ಸದೆಯಾದ ವಿಧಾನ ಗೊತ್ತಿಲ್ಲ ನಂಗೆ ಶಾಂತಿದ ಫಾರ್ಮುಲಾ ಗೊತ್ತಿದೆ ಶಾಂತಿದ ಫಾರ್ಮುಲಾ ಒಂದು ಒಬ್ಬರು ಅದನ್ನು ಶಾಂತ ಮನಸ್ಸಿಂದ ಅರ್ಥ ಮಾಡಿಕೊಳ್ಳಬೇಕು ನೆಕ್ಸ್ಟ್ ಭಕ್ತರಸೆಂದು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಪ್ರೀತಿಸುವ ಸರಳ ಮತ್ತು ಸ್ವಾಭಾವಿಕ ವಿಧಾನ ಕಲಿಸು ಅಂಚಾದ ಭಕ್ತರ ಸಮುದಾಯ ಕಲ್ಪವನ್ನು ಕೃಷ್ಣನ ಪ್ರೀತಿ ಅಂತಾರೆ ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ ಕೃಷ್ಣ ನಮ್ಮ ಗಿಡದ ಬುಡಕ್ಕೆ ಅನ್ನಗ ಆಗ ಈ ಮರತ ಬೇರಿಗೆ ಪಾಡು ನೀರು ಪಾಂಡ ಬೊಕ್ಕ ನಮ್ಮ ಐತ ಗೆಲ್ಲಿಗೆ ಪಾಡೋಡೊಂದಿಜ್ಜಿ ಬೈದ ಸ್ಟೆಮ್ಗೆ ಪಾಡೋಡೊಂದಿಜ್ಜಿ ಐತ ಹಿರೇಗೆ ಪಾಡೋಡೊಂದಿಜ್ಜಿ ಕೃಷ್ಣ ಸೆಂಟರ್ ಬತ್ತನು ಮಾತು ಸರಿಯಾಗ ಒಂದು ಭಕ್ತಿರಾಸಂಸಿಂದು ನಂಗೆ ತೆರಿಪದು ಕೊರ್ಕೊಂಡು ನಾವು ಶ್ರೀಕೃಷ್ಣನ ಪ್ರೀತಿಸಲು ಕಲಿತರೆ ತಕ್ಷಣವೇ ಮತ್ತು ಏಕಕಾಲದ ಪ್ರತಿ ಜೀವಿಯನ್ನು ಪ್ರೀತಿಸಲು ತುಂಬಾ ಸುಲಭ ಗಿಡದ ಬುಡಕ್ಕೆ ನೀವು ನೀರು ಹಾಕಿದ್ರೆ ಮತ್ತೆ ನೀವು ಬೇರೆ ಎಲ್ಲೂ ಕೂಡ ಹಾಕ್ಬೇಕಂತ ಅಗತ್ಯ ಇಲ್ಲ ಅಂಚ ಭಕ್ತಿರಸಂಸಿಂಧುವಿನ ಉದ್ದೇಶ ಭಕ್ತಿ ಸೇವೆ ಕಲೆಯನ್ನು ಕಲಿಯಲು ಅಂತ ಗೊಂದಲಮಯ ಜನರಿಗೆ ನಾನು ಈ ಮೂಲಕ ಮನವಿ ಮಾಡುತ್ತಿದ್ದೇನೆ ಅವರ ಹೃದಯದಲ್ಲಿ ಉರಿಯುತ್ತಿರುವ ಭೌತಿಕ ಆಸ್ತಿದ ಬೆಂಕಿ ಅಂದ್ಪನ್ನಾಗ ಫಾರೆಸ್ಟ್ ಫೈರ್ ಉಲೈಡ್ ಕಾಡು ಕಿಚ್ಚು ಆರಿ ಹೋಗ್ತದೆ ಇತ್ತೆ ಕಾಡು ಕಿಚ್ಚುನು ಇದು ಕಾಡು ಕೊಂಜಿ ತೂಪತ್ತುಂಡು ಅವೇನು ಸುಲಭಡು ತೆಕ್ಕಾರೆ ಆಬಸ್ ಇತ್ತೆ ನಮ್ಮ ಈ ಮೆಟೀರಿಯಲ್ ಎಕ್ಸಿಸ್ಟೆನ್ಸ್ ಭೌತಿಕ ಅಸ್ತಿತ್ವ ಉಲೈಡ್ ತೂ ಪೊತ್ತೊಂದುಂಡು ಭಕ್ತಿರಸಂಸಿಂಧು ನಾವು ಪುಸ್ತಕ ಓದಿಯಾಡ ಅವು ತೂನ್ ತೆಕ್ಕಾವಲಿ ಎಸ್ ಓಕೆ ನೆಕ್ಸ್ಟ್ ಇತ್ತೆ ಏರಿಗೆ ಹೋದರೆ ಸವಿತಾ ಶೆಟ್ಟಿ ಎಸ್ ಓದಲೆ ಹರೇ ಕೃಷ್ಣ ಪ್ರಭುಜಿ. ಭಕ್ತಿ ರಸಾಮೃತ ಸಿಂಧುವಿನ ಅವಲೋಕನ. ಸಮುದ್ರದಲ್ಲಿ ಯಾವಾಗಲೂ ಬೇರೆ ಬೇರೆ ಅಲೆಗಳಿರುವಂತೆ ಪೂರ್ವದಲ್ಲಾಗಲಿ ದಕ್ಷಿಣದಲ್ಲಾಗಲಿ ಪಶ್ಚಿಮದಲ್ಲಾಗಲಿ ಉತ್ತರದಲ್ಲಾಗಲಿ ಅದೇ ತರಹ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಬೇರೆ ಬೇರೆ ದಿಕ್ಕಿನ ಅಲೆಗಳಿವೆ. ಎಸ್ ತುಲೆ ಮೂಲ ಭಕ್ತಿ ರಸಂ ಸಿಂಧುಡು ಈಸ್ಟರ್ನ್ ವೇವ್, ಸದರ್ನ್ ವೇವ್, ವೆಸ್ಟರ್ನ್ ವೇವ್ ಮುಖ ನಾರ್ದರ್ನ್ ವೇವ್ 4 ಭಾಗ ಉಂಟು. ನಂಗಿಂತ ಒಂಜಿ ಮಾತ್ರ ಹೋದರೆ ಅಂಚ ಅದ್ರ ಮೇಲೆ ಬೇತೆ ಬೇತೆ ಒಂದುಂಡು ವೇವ್ಸ್ ಉಂಟು, ದಿಕ್ಕುಂಟು. ಎಸ್ ತುಲೆ ಉತ್ತರ ವಿಭಾಗ ಗೌಣ ಭಕ್ತಿ ರಸ ಅಧ್ಯಾಯ 45-51. ನಮ್ಮ ಓದು ನಂಚಿಂದ ಒಂದು ಮಾತು ಪೂರ್ವ ವಿಭಾಗ. ಪೂರ್ವ ಬನ್ನ ಈಸ್ಟರ್ನ್ ವೇವ್ ನೆಟ್ಟು ಹೊರ ಒಂಜೆರ್ದು 19 ಮುಂದಿನ ಮಾತ್ರ ನಂಗೆ ಹೋದರೆ ದಯಮಂತದ ಪುಸ್ತಕ ಇತ್ತನಲ್ಲ ಒಂದಿನ ಮಾತ್ರ ಓದರೆ ಪೋಚಿ ದಯಬಣ್ಣಿಗಳು ತಪ್ಪು ಅರ್ಥ ಮಾಡ್ಕೋ
ಐಕೋಸ್ಕರ ಓದೆ ರೇಜ್ ಮುಂದೇನು ಓದನ ಯಾವ ಈ ಫಸ್ಟ್ ಪಾಠ ಓದನ ಈಸ್ಟರ್ನ್ ಪಾಠ ಭಗವದ್ ಭಕ್ತಿ ಭೇದ. ನೆಕ್ಸ್ಟ್ 20-34 ದಕ್ಷಿಣ ವಿಭಾಗ ಸಾಮಾನ್ಯ ಭಗವದ್ ಭಕ್ತಿ ರಸ, ಪಶ್ಚಿಮ ವಿಭಾಗ ಮುಖ್ಯ ಭಕ್ತಿ ರಸ, ಉತ್ತರ ವಿಭಾಗ ಗೌಣ ಭಕ್ತಿ ರಸ 45-55 ಅಂಚದೊಂದು ಮಾತು ಒಂಜೆರದೊಂದು ಉಂಚಿದ ನನ್ನ ಕಾಲು ಒಂದೇನು ಓದನ ಅಡಾತೆ. ಎಸ್ ನೆಕ್ಸ್ಟ್ ವಸಂತಿ ಪೂಜಾರಿ ಓದ್ಲೆ. ಹರೇ ಕೃಷ್ಣ ಪ್ರಭುಜಿ. ಪ್ರಥಮ ಭಾಗದಲ್ಲಿ 4 ಅಲೆಗಳಿವೆ. ಮೊದಲನೆಯ ಅಲೆಯ ವಸ್ತು ಭಕ್ತಿ ಸೇವೆ ಸಾಮಾನ್ಯ ವರ್ಣನೆ. ಎರಡನೆಯ ಅಲೆಯಲ್ಲಿ ಭಕ್ತಿ ಸೇವಾ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ನಿಯಂತ್ರಕ ತತ್ವಗಳ ವಿಚಾರವಾಗಿದೆ. ಮೂರನೆಯ ಅಲೆಯಲ್ಲಿ ಭಾವಭಕ್ತಿಯನ್ನು ಹೇಳುತ್ತದೆ. 4ನೆಯ ಅಲೆಯಲ್ಲಿ ಪ್ರೇಮ ಭಕ್ತಿ ಎಂಬ ಅಂತಿಮ ಗುರಿಯ ಪ್ರಸ್ತಾವನೆ ಇದೆ. ಹರೇ ಕೃಷ್ಣ ಪ್ರಭು. ಫಸ್ಟ್ ಪಾರ್ಟ್ ಇದು ನಮ್ಮದಾದ ಕಲ್ತೊಂದು ಲೈಟ್ 4 ಉಂಡಿಗೆ ದಾದ ವಸ್ತು ಭಕ್ತಿ ಸೇವೆಯ ಸಾಮಾನ್ಯ ವರ್ಣನೆ ಫಸ್ಟ್ ದ. ಸೆಕೆಂಡ್ ದ ಭಕ್ತಿ ಸೇವೆ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ನಿಯಂತ್ರಕ ತತ್ವ ಸೆಕೆಂಡ್ ದ. ಮೂರನೇದ ಭಾವಭಕ್ತಿ, 4ನೇದ ಪ್ರೇಮ ಭಕ್ತಿ. ಎಸ್ ಓಕೆ. ಪೂರ್ವ ವಿಭಾಗದ ಅವಲೋಕನ, ಭಗವದ್ಭಕ್ತಿ ಭೇದ, ಭಕ್ತಿ ಸೇವೆ ವಿಧಗಳು, ಸಾಮಾನ್ಯ ಭಕ್ತಿ ಬಣ್ಣ ಇಂಟ್ರೊಡಕ್ಷನ್ ಒಂಜಿ, ಸಾಧಾರಣ ಭಕ್ತಿ ಬಣ್ಣ 2 ಚಾಪ್ಟರ್ 14 ಚಾಪ್ಟರ್, ಭಾವಭಕ್ತಿ ಬಣ್ಣ 17-18 ಮಗ ಲಾಸ್ಟ್ದ ಪ್ರೇಮ ಭಕ್ತಿ ಬಣ್ಣಗ 14 ಚಾಪ್ಟರ್. ಓಕೆ ಏತು ಸ್ಲೈಡ್ಸ್ ಉಂಡು ತೂಪೇನ ಒಂದು ನಿಮಿಷ. ಓಕೆ ಆಲ್ಮೋಸ್ಟ್ ಅವನು ಬರ್ತನ ಜನ ಮುಗಿಪೋಲಿ ಅಂದಂಗೆ. ಓಕೆ ದಯಮಂತ ಓಕೆ ಅಪ್ಪ ಒಂದೇನು ಮುಗಿಬೋದ. ಓಕೆ ಓಕೆ ದಯಮಂತ ಯಾನೇ ಓದುವವೆ ಒಂಚೂರು ಫಾಸ್ಟ್ ಹಾಕೊಂಡು ಒಂದೇ ಪೂನು ಮುಗಿದು ಬಿಡುಕ ನೆಕ್ಸ್ಟ್ ಎಲ್ಲಂಜಿ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ಲಿ. ಓಕೆ ಮಂಗಳಾರ್ಚನೆ ಶುಭ ಕೋರುದು. ಅಖಿಲ ರಸಾಮೃತ ಮೂರ್ತಿ ಪ್ರಸೃ ಮರ ರುಚಿ ರುದ್ಧ ತಾರಕ ಪಾಲ ಕಲಿತ ಶ್ಯಾಮ ಲಲಿತೋ ರಾಧಾ ಪ್ರೇಯಾನ್ ವಿದುರ್ ಜಯತಿ. ಭಗವಾನ್ ಶ್ರೀ ಕೃಷ್ಣ ದೇವೋತ್ತಮ ಪರಮಪುರುಷ ಸರ್ವಕಾರಣ ಕಾರಣ ಎಲ್ಲ ರಸ ಅಥವಾ ಭಾವಗಳ ನಿಧಿ. ಒಂದು ನೆಟ್ಲ ಉಂಡು ವೈಟ್ ನಮ್ಮ ಬ್ರಹ್ಮ ಸಂಹಿತ ಸರ್ವಕಾರಣ ಕಾರಣ ಭಗವಂತೆ ಮಾತ ಒಂದು ರಸಗಳನ್ನ ಟೇಸ್ಟ್ ಮಾಡ್ಬಿಡ ಏನಿ ಕೃಷ್ಣೆ. ಅಖಿಲ ರಸಾಮೃತ ಮೂರ್ತಿ ಎಲ್ಲ ಸರ್ವ ಸುಖದ ಭಂಡಾರ ವೃಂದಾವನ ಕೃಷ್ಣ. ಓಕೆ ಒಂದೇನು ಓದಿರೋ ವರ್ಕ ಒಂದು ನಿಮಿಷ. ನೆಕ್ಸ್ಟ್ ಸುಮತಿ ಆಳ್ವಾಯಸ್. ಹರೇ ಕೃಷ್ಣ ಓದಲೆ. ಹರೇ ಕೃಷ್ಣ ಪ್ರಭು. ನಾವು ಕೃಷ್ಣನ ಪ್ರೀತಿಯ ಸೇವೆಯನ್ನು ಹಲವು ವಿಧದಲ್ಲಿ ಆನಂದಿಸಬಹುದು. ಗೋಪಿಗಳ ಅಪ್ಪುಗೆಯಿಂದ ಮಾತ್ರವಲ್ಲದೆ ಕೃಷ್ಣನೊಂದಿಗಿನ ಭೀಷ್ಮನ ಯುದ್ಧ ಮತ್ತು ಅವನ ದೇಹವನ್ನು ಬಾಣಗಳಿಂದ ಚುಚ್ಚಿದಾಗ ಅದರಿಂದ ಕೃಷ್ಣನು ಅಖಿಲ ರಸಾಮೃತ ಮೂರ್ತಿ. ಹರೇ ಕೃಷ್ಣ ಪ್ರಭು. ಪನ್ನಗ ದದನ್ಪಿನಿ ಪ್ರೈಮರಿ ರಸಾಸ್ ಆ್ಯಂಡ್ ಸೆಕೆಂಡರಿ ರಸಾಸ್. ಫಸ್ಟ್ ಪ್ರೈಮರಿ ರಸ 5 ಉಂಡು, ಸೆಕೆಂಡ್ ರಸ 7 ಉಂಡು. ಅಂಚಾದೊಂದು ಭೀಷ್ಮನ ಯುದ್ಧ ಮನ್ಪುನ ಒಂದು ಅವು ಸೆಕೆಂಡರಿ ರಸ ಬರ್ಪುಂಡು. ಚೈಬಲ್ರಿ ಅನ್ನಗ ಎಂಚ ಬನ್ನಗ ರೂಪದ್ ಪಂಪಿನಿ ಕೃಷ್ಣನ ಆರೋ ಪೋನಾಗ ಇಟ್ ವಾಸ್ ಕಮಿಂಗ್ ಲೈಕ್ ಭೀಷ್ಮ ವಾರೀತಿ ಏನೊಂದಿತ್ತೆ ಬನ್ನಾಗ ಇಟ್ ವಾಸ್ ಕಮಿಂಗ್ ಲೈಕ್ ಫ್ಲವರ್ಸ್. ಈಗ ಎಂಚ ಬನ್ನಾಗ ರೋಸ್ ಎಂಚ ಬತ್ತ ಟಚ್ ಆವೊಂದುಂಡು ದ ಬನ್ನಾಗ ಈಸ್ ಕಂಪ್ಲೀಟ್ಲಿ ಅಬ್ಸಾರ್ಬ್ ಭೀಷ್ಮ ಪಿತಾಮ ಆ ರೀತಿ ಏನೊಂದಿತ್ತೆ ಅಂಚಾದ್
ಅಂಚದಾರಿಗೆ ತಲ ಸಮಸ್ಯೆ ಇದೆ ಬಿಕಾಸ್ ಈ ವಾಸ್ ಇನ್ ಪ್ರೇಮ ಭೀಷ್ಮ ಪಿತಾಮಹ. ಕೃಷ್ಣನೊಂದಿಗಿನ ಭೀಷ್ಮನ ಯುದ್ಧ ಮತ್ತು ಅವನ ದೇಹ ಬಾಣಗಳಿಂದ ಚುಚ್ಚಿದಾಗ ಅದನ್ನು ಕೃಷ್ಣನು ಅಖಿಲ ರಸಾಮೃತ ಮೂರ್ತಿ. ನೋಡಿ 12 ರಸಗಳಿಗೆ ಪ್ರಾಥಮಿಕ ರಸ ಮತ್ತು ದ್ವಿತೀಯ ರಸ, 5 ಪ್ರೈಮರಿ ರಸ, ಶಾಂತ, ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ ಬೊಕ್ಕ 7 ಸೆಕೆಂಡರಿ ರಸ ಉಂಡು. ಯಾವುದೇ ರಸ ನೀವು ಕೃಷ್ಣನೊಂದಿಗೆ ವ್ಯವಹರಿಸಲು ಬಯಸುವ ಯಾವುದೇ ರಸಕ್ಕೆ ಪ್ರತಿಕ್ರಿಯೆ ಕೃಷ್ಣನು ಸಿದ್ಧ, ಅದು ಕೃಷ್ಣನ ನಿಲುವು. ಓಕೆ, ಪಾಠ 1ರ ಉದ್ದೇಶಗಳು. ಮುನ್ನುಡಿ. ಭಕ್ತಿ ರಸಾಮೃತ ಸಿಂಧು ಎಂಬ ಪದವನ್ನು ವಿವರಿಸಲಾಯಿತು. ಕೃಷ್ಣ ಪ್ರಜ್ಞೆಯಲ್ಲಿ ಶಾಶ್ವತವಾದ ರಸವನ್ನು ಸವಿಯುವ ನಮ್ಮ ಅನುಭವವನ್ನು ಚರ್ಚಿಸಿದೆವು. ಶ್ರೀ ರೂಪ ಗೋಸ್ವಾಮಿಯವರ ಮಹತ್ವವನ್ನು ಚರ್ಚಿಸಿದೆವು. ದಾದಮಂತ ನಮ್ಮ ಚರ್ಚೆ ಮಂತ ನೆಟ್ ಭಕ್ತಿಯ ಅಮೃತವನ್ನು ಬರೆಯುವಲ್ಲಿ ಪ್ರಭುಪಾದ ಉದ್ದೇಶಗಳನ್ನು ಗುರುತಿಸಲಾಯಿತು ಮತ್ತು ಅವುಗಳನ್ನು ಪ್ರಸ್ತುತೆಯನ್ನು ಚರ್ಚಿಸಿದೆವು. ರೈತಾನಿಕಲು ಬ್ರೇಕ್ಔಟ್ ರೂಮ್ ಅಂತದ್ದು ಒಂದು ನಮ್ಮ ಮಂದಿನಿ ಬೊಕ್ಕ ಪರಿಚಯ. ಭಕ್ತಿ ರಸಾಮೃತ ಸಿಂಧುವಿನ ಉದ್ದೇಶವನ್ನು ಬೃಂದಾವನ ಕೃಷ್ಣ ಅಖಿಲ ರಸಾಮೃತ ಮೂರ್ತಿಯನ್ನು ಉಲ್ಲೇಖಿಸಿ ವಿವರಿಸಲಾಯಿತು. ಭಕ್ತಿ ರಸಾಮೃತ ಸಿಂಧು ಮತ್ತು ನಿರ್ದಿಷ್ಟವಾಗಿ ಪೂರ್ವ ವಿಭಾಗದ ಈಸ್ಟರ್ನ್ ಪಾರ್ಟ್ ಅವಲೋಕನ ಪ್ರಸ್ತುತಪಡಿಸಲಾಯಿತು. ಐಟ್ ಎಂಚಿನ ಮನ್ನಾಗ 4 ವಿಭಾಗ ಇತ್ತಂಡು. ಇಂಟ್ರೊಡಕ್ಷನ್ ಬೇತೆ, ಒಂಜಿ ರಡ್ಡೇರ್ದು 14 ಮುಟ್ಟ ಬೇತೆ, 17 18 ಚಾಪ್ಟರ್ಸ್ ಬೇತೆ, ಲಾಸ್ಟ್ದ 11 ಮನೆ ಪ್ರೇಮ, ಸಾಧನ ಭಕ್ತಿ, ಭಾವಭಕ್ತಿ, ಪ್ರೇಮ. ಎಸ್, ಹರೇ ಕೃಷ್ಣ. ಅನಿತಾ ಶೆಟ್ಟಿ ಓದಲೆ. ಹರೇ ಕೃಷ್ಣ ಪ್ರಭುಜಿ. ನಮ್ಮ ಶಾಸ್ತ್ರವೇನೆಂದರೆ ಮೇಲ್ನೋಟಕ್ಕೆ ನೀರಿನೊಂದಿಗೆ ಬೆರೆಯುವುದಲ್ಲ, ನೀರಿನೊಳಗೆ ಹೋಗಿ ಮೀನು ದೊಡ್ಡ ದೊಡ್ಡ ಮೀನುಗಳಂತೆ ಬದುಕುವುದು. ಆದರೆ ನೀವು ಮೇಲ್ನೋಟಕ್ಕೆ ನೀರಿನ ಮೇಲೆ ಉಳಿದರೆ ನೀವು ಮತ್ತೆ ಮತ್ತೆ ಆವಿಯಾಗುತ್ತೀರಿ, ನದಿಯಾಗಿ ಬರುವಿರಿ. ನಿಮ್ಮ ಬರುವಿಕೆ ಮತ್ತು ಹೋಗುವಿಕೆ, ಹುಟ್ಟು ಸಾವಿನ ಪುನರಾವರ್ತನೆ ನಿಲ್ಲುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಓಕೆ, ಒಂದೆಲ್ಲ ಓದಲೆ. ಎಸ್. ದೊಡ್ಡ ಮೀನು ಆಗಬೇಕು, ಯಾವುದೇ ಆವಿಯಾಗುವಿಕೆ ಇಲ್ಲ. ಆದ್ದರಿಂದ ನೀವು ನೀರಿನಲ್ಲಿ ಬೀಳುತ್ತೀರಿ ಎಂಬ ಮಾಯವಾದದ ಶಾಸ್ತ್ರದಿಂದ ಎಂದು ದಾರಿ ತಪ್ಪಬೇಡಿ. ಈ ವಿಷಯಗಳನ್ನು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ರೂಪ ಗೋಸ್ವಾಮಿಯವರು ವಿವರಿಸಿದ್ದಾರೆ. ಹರೇ ಕೃಷ್ಣ. ಒಂದು ಮಸ್ತ್ ಇಂಪಾರ್ಟೆಂಟ್ ಒಂದು ಎಕ್ಸಾಂಪಲ್. ಒಂದು ಎಂಚಿನ ಬನ್ನಾಗ ಮಾಯವಾದಿನ ಕುಲ್ಪನ್ಪಿನ ಎಂಚಿನ ಬನ್ನಾಗ ನದಿ ಹಿಡಿದು ನಮ್ಮ ಸಮುದ್ರಕ್ಕೆ ಸೇರ್ನು ನಮ್ಮ ದೇಹಡ ಒಂಜಾಪಿನಿ ರೋಪದ ಬನ್ಪಿನಿ ಇತ ಮೀನು ನದಿ ಹಿಡಿದು ಮೀನು ಉಪ್ಪುಂಡು, ಮೀನು ಬೋದು ಸಮುದ್ರಕ್ಕೆ ಸೇರುಂಡು. ಅವಳು ಮೀನದ ಐಡೆಂಟಿಟಿ ಉಂಡು. ಎಲ್ಲಿಯ ಮೀನು, ಮಲ್ಲ ಮೀನು, ಮಸ್ತ್ ಮಲ್ಲ ಮೀನು ಇಂಚ ಮಾತುಂಡು ತುಲೆ ಅವೇನು ಮೂಲ ಪ್ರಭುಪಾದ ಬನ್ನೋದುಲೆ ಅಂಚ ನಮ್ಮ ದೇವರನೊಟ್ಟಿಗೆ ಒಂಜಾರ ಆಪುಜಿ ನಮ್ಮ ಐಡೆಂಟಿಟಿ ಉಪ್ಪುಂಡು. ಆ ಐಡೆಂಟಿಟಿ ನಮ್ಮ ಅಲ್ಪ ಸೇವ್ ಮಾಡ್ಬೋದು. ಹುಟ್ಟು ಸಮಯ ನಿಲ್ಲುವುದಿಲ್ಲ. ದೊಡ್ಡ ಮೀನು ಆಗಬೇಕು, ಯಾವುದೇ ಆಗುಗೆ ಇಲ್ಲ. ಮಾಯವಾದದಲ್ಲಿ ಒಂದು ಮಾಯವಾದ ಪ್ರಿನ್ಸಿಪಲ್, ದಾರಿ ತಪ್ಪಬೇಡಿ. ಅಂಚೆ ಭಕ್ತರ ಸಿಂಧುಡು ಸರಿಯಾದ ತಮ್ಮದ ಎಕ್ಸ್ಪ್ಲನೇಷನ್ ಉಂಟು. ಶ್ರೀಲ ಪ್ರಭುಪಾದ್ ಕಿ ಜೈ. ಎಸ್, ಹರೇ ಕೃಷ್ಣ. ಸುಲೆ ಮುಗಿಂಡು. ಎಸ್, ಹರೇ ಕೃಷ್ಣ. ಎಕ್ಸಾಕ್ಟ್ ಟೈಮ್ 45 ಸ್ಟಾರ್ಟ್ ಮಾಡ್ತೀನಿ. 45 ಬನ್ನ 15 minutes, 15 half an hour, 1 hour 40 minutes, 1 ಗಂಟೆ 40 ನಿಮಿಷ ಮುಗಿಯಿತು. ಎಸ್, ಏನಲ್ಲಿ ಪ್ರಶ್ನೆ ಉಂಡ? ಭಕ್ತಿ ರಸಾಮೃತ ಸಿಂಧು ಬನ್ನಾಗ ಓದುದು ಬತ್ತಿಜಿನ ದಾದ ಬನ್ನಾಗ ದಾದನ್ಪಿನಿ ಬೌನ್ಸ್ ಆಪುಂಡು, ಕೆಲಸ ಸ್ಪಿನ್ ಆಪುಂಡು ಬನ್ಪೇರು ಮಿತ್ರದು ಮತ್ತ ನಂಗೆ ಅರ್ಥನೇ ಆಪುಷಿ ರಟ್ಟಿಲ್ಲ ಕಾಪು ಅಂಚ ಅದು ಓದುದು ಬಲ್ಲೆ ಅಟ್ಲೀಸ್ಟ್ ಸಾಪ್ ಚಾಪ್ಟರ್ ಮಾದ. ಎಸ್, ಶಶಿಕಲಾ ಪೆರ್ಗಡೆ ಮಲ್ಲೆ. ಪೂರ್ವ ವಿಭಾಗದ 4 ಅಂಶವು ಪ್ರಭು. ಸೆಕೆಂಡ್ ಒನ್ ನಿಯಂತ್ರಕ ತತ್ವ, 3 ಭಾವ ಭಕ್ತಿ, ಫಸ್ಟ್ ಅಂಡ್ ಫೋರ್ತ್. ಒಂದು ನಿಮಿಷ. ಫಸ್ಟ್ ಅಂಡ್ ಫೋರ್ತ್
ಓಕೆ ತೋಜುನದ ಸಾಮಾನ್ಯ ಭಕ್ತಿ ಫಸ್ಟ್ ಇಂಟ್ರೊಡಕ್ಷನ್ ಬೊಕ ಸಾಧನ ಭಕ್ತಿ ಸೆಕೆಂಡ್ ರಡ್ಡಿ 14 ಶ್ಲೋಕ ಬೊಕ್ಕ 17 14 ಒಂದು ಶ್ಲೋಕ ಸಾರಿ ಚಾಪ್ಟರ್ ಇಂಟ್ರೊಡಕ್ಷನ್ ಸಾಮಾನ್ಯ ಭಕ್ತಿ ರಡ್ಡನೇ ಚಾಪ್ಟರ್ 14 ಚಾಪ್ಟರ್ ಮುಂಡ ಸಾಧನ ಭಕ್ತಿ ಬೊಕ್ಕ 17ನೇ ಚಾಪ್ಟರ್ ಬೊಕ್ಕ 18ನೇ ಚಾಪ್ಟರ್ ಭಾವ ಭಕ್ತಿ ಲಾಸ್ಟ್ 19ನೇ ಚಾಪ್ಟರ್ ಪ್ರೇಮ ಭಕ್ತಿ. ಎಸ್ ತೀರಿಂಡ ಹರೇ ಕೃಷ್ಣ. ಪೂರ್ವ ವಿಭಾಗದ ಪೂರ್ವ ವಿಭಾಗ ಅದಾನೆ. ಓಕೆ ಇಂಚನ್ ಮನ್ನಗ 4 ವಿಭಾಗ ಉಂಡು. ಪೂರ್ವ ಪಶ್ಚಿಮ ಬೊಕ್ಕ ಉತ್ತರ ದಕ್ಷಿಣ ಅವು ಬಾಕಿದ ವಿಭಾಗ ತುಲೆ ಮೂಲ ತಜಪವೆ ಮುಂದಿನ ನಮ್ಮ ಓದರೆಜ್ಜಿ ಇತ್ತೆ ನಮ್ಗೆ ಖಾಲಿ 14ನೇ ಚಾಪ್ಟರ್ ಮಾತ್ರ ಬೊಕ್ಕದ 34 ಚಾಪ್ಟರ್ ದಕ್ಷಿಣ ಮುಂದಿನ ಓದರೆಜ್ಜಿ ಪಶ್ಚಿಮ ವಿಭಾಗ 35-44 ಮುಂದಿನ ಓದರೆಜ್ಜಿ ಬೊಕ್ಕ ಉತ್ತರ ವಿಭಾಗ 45-50 ಮುಂದಿನ ಓದರೆಜ್ಜಿ ನಂಗೆ ಪ್ರಭುಪಾದ ಬಂದಿನಿ ಮುಂದಿನ ಮಾತ್ರ ಓದುಂಡೆ ಯಾವ ಒಂದು ಮಸ್ತ್ ಅಡ್ವಾನ್ಸ್ ಆಯ್ಬೇಕು ಬೊಕ್ಕ ಓದು ನಾನು ದಯಬಣ್ಣ ಮಿತ್ತು ಓದನ್ನ ತಪ್ಪು ಅರ್ಥ ಮನ್ಪುವ ಐಕವೇನು ಓದರೆಜ್ಜಿ. ಎಸ್ ಸುಂದರ್ ಶೆಟ್ಟಿ ಪನ್ಲೆ ಹರೇ ಕೃಷ್ಣ ಪ್ರಭು ಏರ್ ಚಾಪ್ಟರ್ ಓದೋಡು ಒಂಜಿ ರಡ್ಡ ಓ ಎಲ್ಲ ಬಣ್ಣಗ ಚಾಪ್ಟರ್ಸ್ ಓ ಚಾಪ್ಟರ್ ಎಂಚ ಬಣ್ಣ ಕೆಲಸದ 2-3 ಚಾಪ್ಟರ್ ಮಾತುಂಡು. ಎಸ್ ಒಂಜಿ ವಾರಡ್ ಓದ್ಲೆ ಒಂಜಿ 2-3 ಚಾಪ್ಟರ್ ಓದ್ಲೆ ತೊಂದರೆ ಪ್ರಸ್ತಾವನೆ ಪೀಠಿಕೆ ಐತೆ ಮುಗಿನ ಪ್ರಭುಜಿ ಅನ್ನ. ಹರೇ ಕೃಷ್ಣ. ಓಕೆ ಸವಿತಾ ಶೆಟ್ಟಿ ಪನ್ಲೆ ಹರೇ ಕೃಷ್ಣ ಪ್ರಭುಜಿ ಅವು ಎಡ್ಮ ಗೋಸ್ವಾಮಿ ರೈಟ್ ಲಾಸ್ಟ್ ಒಂಜಿ ಕೃಷ್ಣದಾಸ ಕವಿರಾಜ್ ಬಕ್ಕೊಂಜಿಯರ್ ಪ್ರಭು ಲೋಕನಾಥ್ ಗೋಸ್ವಾಮಿ. ಓಕೆ ಹರೇ ಕೃಷ್ಣ. ಮೊಕಲು ಅಷ್ಟಮಂಜರೀಸ್ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ್ ದಾಸ್ ಗೋಸ್ವಾಮಿ, ರಘುನಾಥ್ ಭಟ್ಟ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ಜೀವ ಗೋಸ್ವಾಮಿ, ಲೋಕನಾಥ್ ಗೋಸ್ವಾಮಿ, ಕೃಷ್ಣರಾಜ್ ಗೌರಾಜ್ ಗೋಸ್ವಾಮಿ. ದೇ ಆರ್ 8 ಮಂಜರೀಸ್. ಅಷ್ಟ ಸಖೀಸ್ ఉన్నదంచెన 8 ಮಂಜರೀಸ್ ಟಾಪ್ ಮಂಜರೀಸ್. ಓಕೆ ಬೇತರ್ನಲ್ ಪ್ರಶ್ನೆ ಅಟೆಂಡೆನ್ಸ್ ದ ಓಲೆ ನಮ್ಮ ಸುಕನ್ಯಾ ಮಾತಾಜಿ ಹರೇ ಕೃಷ್ಣ ಅಟೆಂಡೆನ್ಸ್ ಪಾಡುವಾರ ತೇರು ಪಾಡ್ದನು ಪ್ರಭು ಎಕ್ಕಡ. ಓಕೆ ಎಸ್ ಡನ್. ಓಕೆ अपन ನಮ್ಮ ಮುಕ್ತಾಯ ಮನ್ಪುಗ ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್. ಹರೇ ಕೃಷ್ಣ. ಧನ್ಯವಾದ ಮಾತಾಡ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು ಪ್ರಭುಜಿ. ಸುಕನ್ಯಾ ಮಾತಾಜಿ ಅಟೆಂಡೆನ್ಸ್ ಪಾಡುವರೆ ಕೊಡಾರ ಮಾತಾಜಿ ಹಾ ಎಂಕಲ ತಿಕ್ಕದಿಜಿ ಪ್ರಭು ಮಾತಾಜಿ ಸುಕನ್ಯಾ ಅಟೆಂಡೆನ್ಸ್ ಅಟೆಂಡೆನ್ಸ್ ಫಾರ್ಮ್ ಡಬು ಲೆಫ್ಟ್ అనగా పాడుతున్నట్టు ఎక్కడ డబు లెఫ్ట్ ತಿಕ್ಕದಿಜಿ ಪ್ರಭು ಮಾತಾಜಿ ಎರಡೇನ್ಲೆ ನಿಖುಲಾಸ್. ಓಕೆ ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದ ಪ್ರಭು. ಹರೇ ಕೃಷ್ಣ ಮಾತಾಡ್ಲಾ ಇನಿ ಖಾಲಿ ಇಂಟ್ರೊಡಕ್ಷನ್ ಬಗ್ಗೆ ಒಂದು ಮಲ್ಕಿನತಿ ಪ್ರಸ್ತಾವನೆ ನೀರ್ ಬಂದ ಕವಿತ ಮಂಡದ ಬಿತ್ತನೆ ಓದ್ತದ ಓದುವ. ಹರೇ ಕೃಷ್ಣ. ಧನ್ಯವಾದ. ಎಂಗಳು ಪಾಡುವ ಅಟೆಂಡೆನ್ಸ್ ಪ್ರಭು. ಒಂದು ನಿಮಿಷ ಅಟೆಂಡೆನ್ಸ್ ಪಾಡುವ. ಶ್ಲೋಕ ಉಂಡತ್ತೆ ಅವಳಿಯಪ್ಪ ಶ್ಲೋಕ ಶ್ಲೋಕದ ಕೊರಕ ನೆನ್ ಬಂದ್ ನಿಂಗೆ ಮೆಸೇಜ್ ಪಾಡೊಂದು ಪ್ಲೇ ನನಗೆ ಪಾಡುವ ನೆನ್ಪು ಮಂತನಾಡ ಅದೇ ಪ್ರಭು ನೆಟ್ ಬುಕ್ಕುಡು ಶ್ಲೋಕ ಇಜ್ಜತ್ತೆ ಇಟ್ ನೆಟ್ ಶ್ಲೋಕ ಉಂಡ ಒಲ್ತು ಪ್ರಭು ಶ್ಲೋಕ 4 ಶ್ಲೋಕ ಉಂಡೆ 1.1 11 అంటే అప్పర్ వన్ ಶ್ಲೋಕ ಕೊರಕ Happy birthday to you. Net live ವೈಷ್ಣವ ಠಾಕುರ ದೋ ಯಾರ ಸಾಗರ
ए दासे करुणा कोरी कृपा। हरे कृष्ण प्रभु जी। हरे कृष्ण। तो है हमारा हमारा चरण दोरी। ಅರ್ಧ ಇದಕ್ಕೆ ಮಲ್ಕೊಡು ಶ್ಲೋಕ. ಓಕೆ ಆಂಡ ಅಟೆಂಡೆನ್ಸ್ ಬಾರ್ದು ಮಾತಾಡನಲ್ಲ. ಓಕೆ ಅಪ್ಪಣ್ಣ ನಮ್ಮ ಹೆಣ್ಣು ಅನ್ಬುಗದೆ. ಓಕೆ ಪ್ರಭುಜಿ. ಧನ್ಯವಾದ ಧನ್ಯವಾದ.